ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಶ್ರೀನಾಥ್. ಬಹುಶಃ ನಿನ್ನೆಯ ದಿನ ಎಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬದ ಒಂದು ಸಂತಸದಲ್ಲಿದ್ದರು, ಸಂಭ್ರಮದ ವಾತಾವರಣದಲ್ಲಿದ್ದರು. ಯಾರು ಕೂಡ ಊಹಿಸಿರಲೂ ಇಲ್ಲ. ಯಾಕೆಂದರೆ 35A ಹಾಗೂ 370ನೇ ವಿಧಿ ರದ್ದಾಗತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಆದರೆ ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತು. ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದಂತೂ ನಿಜ. ಯಾಕೆಂತಂದರೆ ಎಲ್ಲರೂ ಕೂಡ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದವರು ಅಚಾನಕ್ಕಾಗಿ ಇಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರು. ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ, ಯಾರು ಕೂಡ ಊಹಿಸಿರಲಿಲ್ಲ. ಆದರೆ ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯ ಸೂಚಕವಾಗಿ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಇಡೀ ದೇಶವೇ ಸಂಚಲನಕ್ಕೆ ಕ್ರಿಯೇಟ್ ಆಯಿತು. ಎಲ್ಲರೂ ಕೂಡ ಆಶ್ಚರ್ಯಚಕಿತವಾಗಿ ನ್ಯೂಸ್ ಚಾನೆಲ್ಗಳನ್ನು ನೋಡೋದಕ್ಕೆ ಶುರು ಮಾಡಿದ್ರು. ಬಹುಶಃ ಇಡೀ ಭಾರತಕ್ಕೆ ಸಾಕಷ್ಟು ಜನರಿಗೆ ಇದು ಸಂತಸದ ಒಂದು ಕ್ಷಣ ಆಗಿತ್ತು. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಮೆಚ್ಚಿಕೊಂಡರು ಕೂಡ, ಮತ್ತು ಈ ಒಂದು ನಿರ್ಧಾರಕ್ಕೆ ಮೆಚ್ಚುಗೆಗಳು ಕೂಡ ವ್ಯಕ್ತ ಆಯಿತು. ಆದರೆ ಅಲ್ಲಲ್ಲಿ ಕಾಂಗ್ರೆಸ್ನ ಮುಖಂಡರಾಗಿರ್ಬೋದು ಅಥವಾ ಪ್ರತ್ಯೇಕತಾವಾದಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಲೇ ಬಂದರು. ಅದೆಲ್ಲವನ್ನು ಮೀರಿ ಮೆಚ್ಚುಗೆಯ ಸಂಖ್ಯೆಯೇ ಜಾಸ್ತಿ ಇತ್ತು. ಇದರ ಬಗ್ಗೆ ಚರ್ಚೆಯನ್ನು ಮಾಡಲೇಬೇಕಾಗತ್ತೆ. ಯಾಕೆಂದರೆ ವಿಧಿ 370 ಅಂತಂದರೆ ಏನು, ಇದರ ಇತಿಹಾಸ ಏನು, ಬೆಳೆದು ಬಂದ ಹಾದಿ ಏನು, ಸುದೀರ್ಘವಾದಂಥ ಒಂದು ಇತಿಹಾಸದಲ್ಲಿ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಈ ಒಂದು ರದ್ದಾಗಿದ್ದರ ನಂತರ ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಏನೆಲ್ಲ ಒಂದು ಬದಲಾವಣೆಗಳಾಗ್ಬೋದು, ಈ ಒಂದು ಭಯೋತ್ಪಾದನೆಗೆ ಇತಿಶ್ರೀ ಹಾಡಬಹುದಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗಬೇಕು. ಇನ್ನು ಜೊತೆಗೆ ಕೇಂದ್ರ ಸರ್ಕಾರ ಯಾವ ರೀತಿ ಈ ಒಂದು ಭಾರತದ ಮಣಿಮುಕುಟ ಅಂತ ಹೇಳ್ತಾರೆ ಈ ಒಂದು ಕಾಶ್ಮೀರವನ್ನು, ಅದನ್ನು ಹೇಗೆ ನಿಭಾಯಿಸ್ತಾರೆ ಮುಂದಿನ ಒಂದು ಹಂತದಲ್ಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗ್ತಾ ಹೋಗುತ್ತೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಇನ್ನು ನನ್ನ ಜೊತೆ ಅತಿಥಿ ಗಣ್ಯರಿದ್ದಾರೆ, ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಮೊದಲಿಗೆ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟರ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಇನ್ನೊಬ್ರು ಬಿಜೆಪಿಯ ವಕ್ತಾರರಾಗಿರ್ತಕ್ಕಂಥ ರಾಘವೇಂದ್ರ ಕಿಣಿ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಬಹುಶಃ ಇಡೀ ಭಾರತದಲ್ಲಿ ಸಂಚಲನ ಉಂಟಾಗ್ತಾ ಇದೆ. ಅದೇ ರೀತಿಯಲ್ಲಿ ಮಾತುಕತೆಗಳು ಉಂಟಾಗ್ತಾ ಇದೆ. ಒಂದು 370ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ಅಂತಂದ್ರೆ ಇದರ ಒಂದು ಇತಿಹಾಸ ಆಗಿರ್ಬೋದು. ಖಂಡಿತವಾಗಿ ನಾನು ಸಂಕ್ಷಿಪ್ತವಾಗಿ ಸ್ವಲ್ಪ ಅದರ ಬಗ್ಗೆ ಪರಿಚಯ ಮಾಡ್ತೇನೆ. ಅನಂತರದಲ್ಲಿ ರಾಘವೇಂದ್ರ ಕಿಣಿಯವರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕಿದ್ದಾರೆ. ಅಂದರೆ ಭಾರತದ ಒಂದು ರಾಜಕೀಯ ಇತಿಹಾಸ ತಗೊಂಡಾಗ ಕೂಡ ಸ್ವತಂತ್ರ ಪೂರ್ವದಲ್ಲಿ ಕೂಡ ಈ ಯಾವಾಗ ಸಂವಿಧಾನ ಸಮಿತಿ ಬಂತೋ, ಸಂವಿಧಾನ ಸಮಿತಿ ರಚನೆ ಆದಾಗ ತಕ್ಷಣ ಅಲ್ಲಿ ಮುಸ್ಲಿಂ ಲೀಗ್ ಏನು ಮಾಡ್ತು, ಜಿನ್ನಾ ಟೀಮ್ ಏನಿದ್ದಾರೆ, ಇಲ್ಲ ನಾವು ನಿಮ್ಮ ಒಂದು ಸಂವಿಧಾನ ಸಮಿತಿಯಲ್ಲಿ ಸೇರ್ಕೊಳ್ಳಲ್ಲ, ನಾವು ಸಪ್ರೇಟಾಗಿ ಇನ್ನೊಂದು ರಾಷ್ಟ್ರ ಪಾಕಿಸ್ತಾನವನ್ನು ನಿರ್ಮಾಣ ಮಾಡ್ತೇವೆ, ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದರು. ಯಾಕೆ ಕೇಳಿದರೆ ಅಲ್ಲೇ ಒಂದು ರೀತಿಯ ಸ್ಪ್ಲಿಟ್ ಪ್ರಾರಂಭ ಆಯಿತು. ಅನಂತರದಲ್ಲಿ ಸರಿ ಮುಸ್ಲಿಂ ಲೀಗು ಜಿನ್ನಾ ಹೊರಗೆ ಹೋದರು. ಅನಂತರದಲ್ಲಿ ನಮ್ಮದೇ ಆದ ಸಂವಿಧಾನ ಸಮಿತಿ ಬಂತು. ಸೊ ಒಂದು ನಮಗೆ ಸಂವಿಧಾನ ಬಂತು, ಸ್ವಾತಂತ್ರ್ಯವೂ ಕೂಡ ಬಂತು. ಬಂದಾಗ ಏನಾಯ್ತು ಕೇಳಿದರೆ ಮತ್ತೆ ದೊಡ್ಡ ಒಂದು ಸವಾಲಿತ್ತು. ಏನು ಕೇಳಿದರೆ ಒಂದು ರೀಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ, ರೀಆರ್ಗನೈಸೇಷನ್ ಮಾಡಬೇಕಾಗತ್ತೆ. ಅದೇನು ಕೇಳಿದರೆ ಅದಾಗಲೇ ಕೆಲವು ನಮ್ಮ ದೇಶದ ಒಳಗೇನೆ ಕೆಲವು ತುಂಡರಸರುಗಳಿದ್ದರು, ರಾಜರುಗಳಿದ್ದರು. ಅದು ಕರ್ನಾಟಕದಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಅಥವಾ ಜಮ್ಮು ಕಾಶ್ಮೀರದಲ್ಲಿ ಇರುವಂಥ ವ್ಯಕ್ತಿ. ಸರ್ದಾರ್ ವಲ್ಲಭಾಯ್ ಪಟೇಲರು ಒಬ್ಬರ ಇದು ಗೃಹ ಮಂತ್ರಿ ಆಗಿ ಸಾಕಷ್ಟು ಪ್ರಯತ್ನ ಮಾಡಿದರು. ಹಾಗೇನ ಅಲ್ಲಿನ ಪ್ರಧಾನಮಂತ್ರಿಗಳು ನೆಹರು ಅವರಿದ್ದರು. ಸೊ ಇವರೇನು ಮಾಡಿದರು, ಬೇರೆಯವ್ರನ್ನೆಲ್ಲ ಸ್ವಲ್ಪ ತರಲಿಕ್ಕೆ ಪ್ರಯತ್ನ ಮಾಡಿದರು, ಬಂದರು. ಆದರೆ ಸಮಸ್ಯೆ ಗಂಭೀರತೆ ಪಡ್ಕೊಂಡಿದ್ದು ಅದು ಜಮ್ಮು ಕಾಶ್ಮೀರದಲ್ಲಿ ರಾಜ ಹರಿ ಸಿಂಗ್ ಅಂತ ಇದ್ದಿದ್ದ. ಸೊ ಅವನಿಗೇನಿತ್ತು ಕೇಳಿದರೆ, ಒಂದು ಆಸಕ್ತಿ ಕೇಳಿದರೆ, ನಾನು ಭಾರತದ ಜೊತೆ ಸೇರುವುದಿಲ್ಲ ಅಥವಾ ಪಾಕಿಸ್ತಾನ ಜೊತೆನೂ ಸೇರೋಲ್ಲ, ನನಗೆ ಒಂದು ತನ್ನದೇ ಆದ ಒಂದು ಅಸ್ತಿತ್ವ ಇರಬೇಕನ್ನುವ ನಿಟ್ಟಿನಲ್ಲಿ ಕೂತ್ಕೊಂಡ್ರು. ಇವರು ಕೂಡ ಹೆಚ್ಚೇನು ಒತ್ತಾಯ ಮಾಡ್ಲಿಕ್ಕೆ ಹೋಗಲಿಲ್ಲ. ಆಯ್ತಪ್ಪ ಅನ್ನುವ ದೃಷ್ಟಿಯಲ್ಲಿ ಅದ್ರಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನ್ ತೋರಿಸಿದ್ರು. ಈತರ ಮಧ್ಯದಲ್ಲಿ ಏನಾಯಿತು, ಪಾಕಿಸ್ತಾನದ ಅವ್ರು ಏನು ಮಾಡಿದ್ರು ಗೊತ್ತುಂಟು, ಅಲ್ಲಿ ಮುಸ್ಲಿಂ ಡಾಮಿನೇಷನ್ ಇರುವ ಕಾರಣ ಜಿನ್ನನಿಗೂ ಕೂಡ ಆಸಕ್ತಿ ಇತ್ತು. ಈ ಕಾಶ್ಮೀರದ ಕೆಲವು ಭಾಗವನ್ನಾದರೂ ನಾವು ಒಳಗೆ ಹಾಕಬೇಕು ಅನ್ನುವ ದೃಷ್ಟಿಯಿಂದ ರಾಜ ಹರಿಸಿಂಗ್ನ ಮೇಲೆ ಒಂದು ರೀತಿಯ ಯುದ್ಧ ಸಾರುವ ರೀತಿಯಲ್ಲಿ ಅಥವಾ ಇವರನ್ನು ಯಾವ ರೀತಿಯಲ್ಲಿ ಸದೆ ಬಡಿಬೇಕು ಅನ್ನೋದ ರೀತಿಯಲ್ಲಿ ಮುಂದೆ ಬಂದರು. ತಕ್ಷಣ ರಾಜ ಹರಿಸಿಂಗ್ಗೆ ಅರ್ಥ ಆಯಿತು, ನಾನು ಖಂಡಿತವಾಗಿ ಪಾಕಿಸ್ತಾನದ ಜೊತೆ ಹೋರಾಡಬೇಕಾಗತ್ತೆ, ಹೋರಾಟದಲ್ಲಿ ಸೋಲ್ತೇನೆ, ಅಲ್ಟಿಮೇಟ್ ಆಗಿ ನಾನು ಪಾಕಿಸ್ತಾನಕ್ಕೆ ಸೇರಬೇಕಾಗತ್ತೆ, ಅದಕ್ಕಿಂತ ನನಗೆ ಭಾರತವೇ ಬೆಟರ್ ಅನ್ನುವ ದೃಷ್ಟಿಯಿಂದ ಆ ಸವಾಲನ್ನು ಇವ್ರ ಹತ್ರ ಹೇಳಿದರು. ತಕ್ಷಣ ಇವರು ಕೂಡ ಒಂದು ಮನಸ್ಸು ಮಾಡಿ, ಇಲ್ಲ ನಿಮ್ಮ ಕಡೆ ಇದ್ದೇವೆ ಇದ್ದಾಗ ಅಂದಾಗ ಕೂಡ ರಾಜ ಹರಿಸಿಂಗ್ನ ಜೊತೆ ಏನಾಯಿತು, ಅವನು ಕೆಲವು ಕಂಡೀಷನ್ಸ್ ಹಾಕಿದ. ಆ ಕಂಡೀಷನ್ಸು 370ರ ಒಳಗೆ ಸೇರಿಸಬೇಕಾಯ್ತು. ಅದೇ ಕೇಳಿದರೆ ಏನು ಕೇಳಿದರೆ, ನಾವು ನಮಗೆ ಸ್ವಲ್ಪ ಸ್ವಾಯತ್ತತೆ ಕೊಡಬೇಕು. ಅದು ಆವಾಗ ಇನ್ನೊಂದಿತ್ತು, ನೆಹರು ಅವರು ಇನ್ನೊಂದು ಎಜೆಂಡಾ ಇತ್ತು, ಅವರು ಹಿಡನ್ ಎಜೆಂಡಾ. ಬರೀ ರಾಜ ಹರಿಸಿಂಗನನ್ನು ಮಾತ್ರ ಅಲ್ಲ, ಅಲ್ಲಿ ಶೇಖ್ ಅಬ್ದುಲ್ಲಾ ಅಂತ ವ್ಯಕ್ತಿಯನ್ನು ಕೂಡ ಎಲ್ಲೋ ಒಂದು ರೀತಿಯ ಹತ್ತಿರ ತರುವಂತ ಇದು, ಅದು ಒಂದು ಪ್ರಣಾಳಿಕೆ ಇತ್ತು ಅವ್ರ ಹತ್ರ.
ಆಯಿತು, ಒಂದು ರೀತಿಯಲ್ಲಿ ಕೊನೆಗೆ ಈ 370ನೇ ವಿಧಿ ಅನ್ನುವಂಥದ್ದು ಬರ್ತದೆ. ತಕ್ಷಣ 370ನೇ ವಿಧಿಯನ್ನು ಈ ಪಾಕಿಸ್ತಾನ ಏನು ಮಾಡುತ್ತೆ, ಅಥವಾ ಈ ನೆಹರು ಅವರು ಇದೊಂದು ಕಾಂಪ್ಲಿಕೇಟೆಡ್ ಇಶ್ಯೂ ಆಯ್ತು ಹೋಯ್ತು. ಯಾಕೆ ಕೇಳಿದ್ರೆ ಅದು ಸೇರಿಸುವಂಥ ಸಮಯ ಬಂದಾಗ ಅವರು ವಿಶ್ವಸಂಸ್ಥೆಗೂ ತಗೊಂಡು ಹೋದ್ರು. ಅಲ್ಲಿ ಕೂಡ ಸ್ವಲ್ಪ ಸಮಯ ಚರ್ಚೆಗೂ ಆಯಿತು, ಮತ್ತೇನು ಮಹತ್ವಕ್ಕೆ ಪಡೆಯಲಿಲ್ಲ. ಕೊನೆಗೆ ಏನಾಯ್ತು ಕೇಳಿದ್ರೆ, ಅಂತೂ ಇಂತೂ ಇವರಿಗೆ ಅವರು ಬಂದರೆ ಸಾಕು ಅನ್ನೋ ದೃಷ್ಟಿಯಿಂದ 370ನೇ ವಿಧಿಯಲ್ಲಿ ಅದನ್ನು ಕೆಲವು ಒಂದು ಪ್ರತ್ಯೇಕತೆ ಅಥವಾ ಒಂದು ಸ್ವಾಯತ್ತತೆ, ಪ್ರತ್ಯೇಕತೆ ಅಂದರೆ ಸ್ವಾಯತ್ತತೆ ಕೊಡಬೇಕಾಗತ್ತೆ, ಆ ರೀತಿಯಲ್ಲಿ ತಂದು ಕೂರಿಸಿದ್ರು. ತಕ್ಷಣ ಅಲ್ಲಿ ಶೇಖ್ ಅಬ್ದುಲ್ಲಾ ಅಂತ ವ್ಯಕ್ತಿಯನ್ನೇ ಪ್ರಧಾನಮಂತ್ರಿ ಮಾಡುವಂತಹದ್ದು. ಇದಕ್ಕೂ ರಾಜ ಹರಿಸಿಂಗ್ ಕೂಡ ಒಪ್ಕೊಂಡ, ಏನೋ ಒಂದು ಒಳಗಿನ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಇದೇನಾಯ್ತು, ಅದು ಒಂದು ಟೆಂಪರರಿ ಆಕ್ಟ್, ಅದು 370 ಏನಿದೆ, ಎಸ್, ಇದು ಟೆಂಪರರಿ ಆಕ್ಟ್, ತಾತ್ಕಾಲಿಕವಾದ ಒಂದು ನಿಯಮಾವಳಿ. ಅದನ್ನು ಅವರು ಮುಂದುವರ್ಸ್ಕೊಂಡು ಹೋದ್ರು, ಅದು ಶಾಶ್ವತ ಆಯಿತು. ಕೊನೆಗೆ ಎಲ್ಲಿ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವರು ಸಾಕಷ್ಟು ವರ್ಷ ಅಲ್ಲಿ ಕೂಡ ಆಳಿದ್ರು, ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕೂಡ ಆಳಿದ್ರು. ಆ ನಂತರದಲ್ಲಿ ಬಂದವರೆಲ್ಲ ಯಾರು, ಈ ಶೇಖ್ ಅಬ್ದುಲ್ಲಾ, ಈ ಫರೂಕ್ ಅಬ್ದುಲ್ಲಾ, ಈ ಒಮರ್ ಅಬ್ದುಲ್ಲಾ, ಈ ಒಂದು ಮುಫ್ತಿ ಕುಟುಂಬದವರೇ ಆಳಿದ್ ಬಿಟ್ರೆ ಮತ್ತೆ ಯಾರು ಅಲ್ಲಿ ಅಧಿಕಾರ ಚಲಾಯಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಸ್, ಈ ರೀತಿಯಾಗಿ ಬೆಳೀತಾ 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 ಬಂದದ್ದು. ಮತ್ತೆ ಮುಟ್ಕೊಳ್ಳೋದು ಕಷ್ಟ ಆಯ್ತು. ಮತ್ತೆ 1954ರಲ್ಲಿ 35A ಬರುತ್ತೆ, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಸೊ ಇಲ್ಲಿ ನನಗೆ ಕೊಂಡಂತ ಒಂದು ವಿಚಾರ ಎಷ್ಟು, ಅದರ ಮೇಲೆ ಅದಕ್ಕೆ ಯಾರು ಕೂಡ ತಕರಾರು ಎತ್ತಲಿಲ್ಲ. ಅದು ನಮ್ಮ ಅವಿಭಾಜ್ಯ ಅಂಗ, ಅಂದ್ರೆ 370 ನಮ್ಮ ಸಂವಿಧಾನದ ಅವಿಭಾಜ್ಯ ಅಂಗ ಅನ್ನುವ ತರದಲ್ಲಿ ನೋಡ್ಕೊಂಡು ಬಂದ್ರು. ಈಗ ಇದು ಸುಧಾರಿಸಬೇಕಾದ್ರೆ 70 ವರ್ಷ ಕಾಯಬೇಕಾಗಿದೆ. ಖಂಡಿತ. ಇವ್ರ ಕುರಿತಾಗಿ ರಾಘವೇಂದ್ರ ಕಿಣಿ ಅವರೇ, ಬಹುಶಃ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಗ್ಗೆ ಇದರಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಬೇಕಾಗುತ್ತೆ, ರಾಜಕೀಯವನ್ನ ಬದಿಗಿಟ್ಟು ಮಾತಾಡ್ತಾರೆ. ಯಾಕಂದ್ರೆ ಇಡೀ ಒಂದು ದೇಶವನ್ನು ಒಗ್ಗೂಡಿಸಬೇಕು ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಹೋರಾಟ ಮಾಡಿದಷ್ಟು ಬಹುಶಃ ಇನ್ನೊಬ್ಬ ನಾಯಕ ಸ್ವಾತಂತ್ರ್ಯ ಬಂದ ನಂತರ ಹೋರಾಟ ಮಾಡದೆ ದಾಖಲೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ಹರಿಸಿಂಗ್ ಬಗ್ಗೆ ವಿಚಾರಗಳಾಗಿರ್ಲಿ, ಅವರ ಜೊತೆ ಮಾತುಕತೆಗಳಾಗಿರ್ಲಿ, ಅಥವಾ ಹೈದರಾಬಾದ್ ನಿಜಾಮದ ಜೊತೆ ಮಾತುಕತೆ ಆಗಿರ್ಲಿ, ಅಥವಾ ಈ ಒಂದು 370ಯ ಬಗ್ಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ನಿಲುವು ಆಗಿರ್ಲಿ, ಏನೆಲ್ಲ ಇದ್ದಿರ್ಬೋದು ಅಂತ, ಆ ಸಂದರ್ಭದಲ್ಲಿ ಏನೆಲ್ಲ ಇತ್ತು ಅಂತ ನೋಡಿ. ನಮ್ಮ ಗುರುಗಳು ಹೇಳಿದ ಹಾಗೆ ಇತಿಹಾಸವನ್ನು ಅವರು ಚೆನ್ನಾಗಿ ಹೇಳಿದರು. ಇವತ್ತು ಮಹಾರಾಜ ಹರಿಸಿಂಗ್ನಿಂದ ಪ್ರಾರಂಭವಾಗಿ ಆಗಸ್ಟ್ 17, 1949ಕ್ಕೆ ಇದು ಕಾನೂನು ಜಾರಿಯಾಯಿತು. ತಾತ್ಕಾಲಿಕವಾದಂತಹ ಒಂದು 370 ಆರ್ಟಿಕಲ್ ಏನಿದೆ ಇದು ಜಾರಿಯಾಯಿತು. ಇಲ್ಲಿ 70 ವರ್ಷಗಳ ದೀರ್ಘ ಇತಿಹಾಸ ಇದೆ. ಈ ಆರ್ಟಿಕಲ್ಗೆ 70 ವರ್ಷಗಳ ದೀರ್ಘ ಇತಿಹಾಸ ಇದೆ. ಯಾವ ದಿವಸ ಇವತ್ತು ನೋಡಿ, ಇವತ್ತು ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು, SP ಮತ್ತು BSP ಕೂಡ ಇದಕ್ಕೆ ಒಂದು ಸಪೋರ್ಟ್ ಕೊಟ್ಟಿದೆ. ಹೇಳಿದ್ರೆ ಇದರ ಮೂಲ ಉದ್ದೇಶ ಏನು ಹೇಳಿದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಇದಕ್ಕೆ ತೀವ್ರವಾದ ವಿರೋಧ ಮಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ರು ಸಾಧ್ಯವೇ ಇಲ್ಲ ಇಂತಹ, ಅಂದ್ರೆ ಇದನ್ನು ಮಾಡಿದೇ ತಾತ್ಕಾಲಿಕ ಅಂತ ಮಾಡಿದ್ದು, ಇದು ಎಲ್ಲಿ ತನಕ ಬಂದು ಬೆಳೆಯುತ್ತೆ ಅಂತ ಹೇಳಿದ್ರೆ ಪೂರ್ಣವಾಗಿ ಇದು ಪರ್ಮನೆಂಟ್ ಆಗ್ಲಿಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ಇವತ್ತು ಇದರ ಕಿಚ್ಚನ್ನು ಹತ್ತಿಸಿದವರು ಈ ದೇಶದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಈ ನೆಹರು ಮಂತ್ರಿಮಂಡಲದಲ್ಲಿ ಕೇಂದ್ರದ ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವರಾಗಿದ್ದರು. ಅವರು ಸಚಿವರಾಗಿ 2-2.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಈ ಒಂದು ತಾತ್ಕಾಲಿಕ ಏನು ಆರ್ಟಿಕಲ್ ಬಂತು, ಅದರ ವಿರುದ್ಧವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಮೊದಲಿಗೆ ಮಾತಾಡಿದ್ದೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಆ ಇತಿಹಾಸ ಎಲ್ಲಿಗೆ ಬಂತು ಹೇಳಿದ್ರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಅವರು ಮೇ 11, 1952ನೇ ಇಸ್ವಿಗೆ ಮೇ 11ನೇ ತಾರೀಕಿಗೆ ನೇರವಾಗಿ ಕಾಶ್ಮೀರಕ್ಕೆ ಬರ್ತಾರೆ. ಕಾಶ್ಮೀರಕ್ಕೆ ಅವರು ಬರುವ ಸಂದರ್ಭದಲ್ಲಿ ಅವರ ಬಂಧನ ಆಗ್ತದೆ. ನೋಡಿ, ಇವತ್ತು ಯಾವ ರೀತಿ ನಾವು ವೀಸಾ ಅಥವಾ ಐಡೆಂಟಿ ಕಾರ್ಡ್ ಯಾವ ಭೂತಾನ್ ರಾಷ್ಟ್ರಕ್ಕೆ ಹೋಗಬೇಕಾದ್ರೆ ಯಾವ ಒಂದು ಸಿಸ್ಟಮ್ ಇದೆಯಾ, ಅದೇ ಸಿಸ್ಟಮ್ ಒಂದಿತ್ತು. ಇವತ್ತು ಅದು ರದ್ದಾದದಿದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಂದ, ಅವರ ಹೋರಾಟದ ಮೂಲಕ ಅವರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟರು, ಅವರ ಬಂಧನ ಆಯಿತು, ಅದರ ನಂತರ ಅವರ ಬಲಿದಾನ ಕೂಡ ಆಯಿತು. ಅವರು ಬಹಳ ಚೆನ್ನಾಗಿರ್ತಕ್ಕಂಥ ಮಾತು ಇವತ್ತಿಗೆ ರಾಜಕೀಯದಲ್ಲಿ ಎಲ್ಲರೂ ನೆನಪಿಡಬೇಕಾದಂತ ಒಂದು ಮಾತನ್ನು ನಾನು ಇವತ್ತು ಉಲ್ಲೇಖ ಮಾಡ್ತೇನೆ. ಅವರು ಒಂದು ಮಾತು ಹೇಳ್ತಿದ್ರು, ಏಕ್ ದೇಶ್ ಮೇ ದೋ ನಿಶಾನ್, ದೋ ಪ್ರಧಾನ್, ದೋ ವಿಧಾನ್. ಒಂದು ದೇಶದಲ್ಲಿ 2 ನಿಶಾನ್, 2 ಪ್ರಧಾನ್, 2 ನಿಶಾನ್, ಇದು ಸಾಧ್ಯವಿಲ್ಲ, ನೈ ಚಲೇಗಿ ನೈ ಚಲೇಗಿ ನೈ ಚಲೇಗಿ ಅಂತ ಹೇಳುವಂತ ಮಾತನ್ನ ಉಲ್ಲೇಖ ಮಾಡಿದೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಅಲ್ಲಿಂದ ಒಂದು ಈ ಹೋರಾಟದ ಕಿಚ್ಚು ನನಗೆ ಅನಿಸ್ತದೆ, ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅನಿಸ್ತದೆ. ಇವತ್ತು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಈ ಒಂದು ಆರ್ಟಿಕಲ್ 370 ರದ್ದು ಮಾಡಿದ್ದಾರೆ. ಇದರ ನಿಜವಾಗಿ ಯಾರಿಗಾದ್ರೂ ಸಮರ್ಪಣೆ ಆಗಬೇಕಾದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಒಬ್ಬ ನಾಯಕನಿಗೆ ಸಮರ್ಪಣೆ ಆಗಬೇಕು, ಆ ರಾಜ್ಯದ ಜನತೆಗೆ ಸಮರ್ಪಣೆ ಆಗಬೇಕು ಅಂತ ನಾನು ಭಾವಿಸ್ತೇನೆ. ನೀವು ಹೇಳಿದಾಗೆ ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಎಲ್ಲರೂ ಕೂಡ ಇದನ್ನು ತೀವ್ರವಾಗಿ ವಿರೋಧ ಮಾಡಿದರು. ಆದರೆ ಇತಿಹಾಸ ಎಂದು ಕೂಡ ಸುಳ್ಳು ಹೇಳಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ನೆಹರು ಅವರು ಅಮೆರಿಕಕ್ಕೆ ತೆರಳಿದ್ರು ಆ ಜಾರಿ ಬಂದ ಸಂದರ್ಭದಲ್ಲಿ. ಹಾಗಾಗಿ ಇದರ ಹಿಂದೆ ಕಾಂಗ್ರೆಸ್ಸಿನ ದೊಡ್ಡ ಕೈ ಇತ್ತು ಅಂತ ಹೇಳುವಂಥದ್ದು ಜಗಜ್ಜಾಹೀರಾಯಿತು. ಅದು ಇವತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನದ ತನಕ ಜಗಜ್ಜಾಹೀರಾಯಿತು. ನಾನು
ಅಭಿಪ್ರಾಯ ಭೇದಗಳು ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತದೆ. ಖಂಡಿತ. ಆದ್ರೆ ನಾನು ವಿನಂತಿ ಮಾಡ್ತೇನೆ, ರಾಷ್ಟ್ರೀಯ ವಿಚಾರ ಬಂದಾಗ ನಾವೆಲ್ಲ ಒಂದು ಎಂಬಂತ ಭಾವನೆ ಇವತ್ತು ಲೋಕಸಭೆ ಪಕ್ಷಾತೀತವಾಗಿ ಬರಬೇಕಾಗಿತ್ತು. ಬಂದಿದೆ ಇವತ್ತು ಲೋಕಸಭೆಯಲ್ಲಿ ಬೇರೆಲ್ಲ ಪಕ್ಷಗಳು, ಆಮ್ ಆದ್ಮಿ ಪಕ್ಷದಂತವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ, ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಆಮ್ ಆದ್ಮಿ ಪಾರ್ಟಿ ಇರ್ಬೋದು, BSP ಇರ್ಬೋದು, SP ಇರ್ಬೋದು, ಇವರೆಲ್ಲ ಇವತ್ತು ಈ ದೇಶದಲ್ಲಿ ಆಗುವಂತಹ ಕ್ರಾಂತಿಕಾರಿ ಹೆಜ್ಜೆಗೆ ನಿಜವಾಗಿ ಒಂದು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತ ಸರ್. ಇನ್ನು ಹಿಸ್ಟ್ರಿ ಬಗ್ಗೆ ನೋಡ್ತಾ ಹೋದ್ರೆ, ಇತಿಹಾಸವನ್ನ ಚರ್ಚೆ ಮಾಡ್ತಾ ಹೋದ್ರೆ, ಬಹುಶಃ ಎಲ್ಲ ಕಡೆಗೂ ಕೂಡ ಹೇಳ್ತಾರೆ, ಅಂದ್ರೆ ಕಾಂಗ್ರೆಸ್ ಬೆಂಬಲಿತರು ಹೇಳ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ನೆಹರು ಅವರ ಒಂದು ಸಣ್ಣ ಪ್ರಮಾದ ಅಂತಲೇ ಮೆನ್ಷನ್ ಆಗುತ್ತೆ. ಬಹುಶಃ ಇತಿಹಾಸವನ್ನ ಗಮನಿಸಿದಾಗ ಅದು ಸಣ್ಣ ಪ್ರಮಾದ ಅಲ್ಲ, ಭಾರಿ ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡಿದ್ರು ಆ ಕಾಲದಲ್ಲಿ ಅನ್ನೋದು ಒಂದು ಇತಿಹಾಸವನ್ನು ನೋಡಿದಾಗ ಗೊತ್ತಾಗುತ್ತೆ. ಅದರ ಒಂದು ಪೂರ್ಣ ಏನಿದೆ ಸರ್ ಅಂದ್ರೆ ಅಲ್ಲಿ ಮುಖ್ಯವಾಗಿ ನೆಹರು ಅವರು ಯಾಕೆ ಆ ರೀತಿ ನಿರ್ಧಾರ ತಗೊಂಡ್ರು ಅಂದ್ರೆ, ಅಲ್ಲಿ ಶೇಖ್ ಅಬ್ದುಲ್ಲಾ ಆ ಕುಟುಂಬನವನ್ನು ಹತ್ತಿರದಲ್ಲಿ ಇಟ್ಕೊಳ್ಳಿಕ್ಕೋ, ಯಾರನ್ನೋ ಒಬ್ಬ ವ್ಯಕ್ತಿಯನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ, ಯಾಕೆ ಕೇಳಿದ್ರೆ ಅದು ಒಂದು ರೀತಿಯ ಸಂವಿಧಾನ ಸಮಿತಿಯಲ್ಲಿಯೂ ಬಂದಂತ ವಿಚಾರವೂ ಅಲ್ಲ, ಒಂದು ವೈಯಕ್ತಿಕವಾಗಿ ತೆಗೆದುಕೊಂಡಂತ ನಿರ್ಧಾರವೇ ಆಗಿ ಹೋಯ್ತು. ಆರ್ಟಿಕಲ್ 370 ಇರಬಹುದು, ಅಥವಾ ಆ ರೀತಿಯ ಸ್ವಾಯತ್ತತೆ ಕೊಡುವಂತ ನಿರ್ಣಯ. ಅಲ್ಲಿ ಏನಾಯ್ತು ಕೇಳಿದ್ರೆ, ನೆಹರು ಅವರಿಗೆ ಒಂದು ರೀತಿಯಲ್ಲಿ ಅಲ್ಲಿ ಯಾರನ್ನೋ ತಂದು ಕೂರಿಸಿ ತಾನು ಸೇಫ್ ಆಗಿರಬೇಕು ಒಂದು. ಇನ್ನೊಂದು ನಾನು ನಿಮ್ಗೆ ಹೇಳ್ತೇನೆ, ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಅವರು ನೋಡಿ, ಇವರದ್ದೇ ಒಂದು ಎಮರ್ಜೆನ್ಸಿ ಟೈಮಿನಲ್ಲಿ ಒಂದು ಸೆಕ್ಯುಲಾರಿಸಮ್ ಅಂತ ಒಂದು ವರ್ಡ್ ತರ್ತಾರೆ, ಪ್ರಿಯಾಂಬಲಿ ಸೇರಿಸ್ತಾರೆ. ಈ ಸೆಕ್ಯುಲಾರಿಸಮ್ ಅನ್ನುವ ಶಬ್ದ ಇಡೀ ಭಾರತಕ್ಕೆಲ್ಲ ಅನ್ವಯಿಸ್ತದೆ, ಅದು ಸೆಕ್ಯುಲಾರಿಸಮ್ ಅನ್ನುವ ಶಬ್ದ ಕಾಶ್ಮೀರಕ್ಕೆ ಅನ್ವಯಿಸಲೇ ಇಲ್ಲ. ಅದು ನೋಡಿ, ಇದು ದೊಡ್ಡ ದುರಂತ. ಯಾಕೆ ನಾವು ಸೆಕ್ಯುಲರ್ ಅಂತ ಹೇಳ್ಕೊಳ್ಳುವಂತ ನೆಹರು ಇರ್ಬೋದು, ಇಂದಿರಾಜಿ ಅವರು ಇರ್ಬೋದು, ಅಥವಾ ಇವತ್ತಿನ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕನೇ ಇರ್ಬೋದು, ಸೆಕ್ಯುಲಾರಿಸಮ್ ಅನ್ನುವಂತಹದ್ದು ಅಲ್ಲಿಗೆ ಜಮ್ಮು ಕಾಶ್ಮೀರಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಯಾಕೆ ಕೇಳಿದ್ರೆ, ಎಲ್ಲೋ ಒಂದು ಕಡೆ ಯಾರನ್ನೋ ಒಂದು ಓಲೈಸಬೇಕಿತ್ತು ಅವರಿಗೆ, ಒಂದು ಪಂಥ, ಒಂದು ಧರ್ಮ. ಅದು ನಾನೊಂದು ಹೇಳ್ತೇನೆ, ಇವತ್ತು ಅದನ್ನೆಲ್ಲ ಮೀರಿದ್ದಾರೆ. ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕ್ಯಾಸ್ಟ್. ನಾನು ಇವತ್ತು ತುಂಬಾ ವೈಭವೀಕರಿಸ್ತೇನೆ. ಯಾಕೆ ಕೇಳಿದ್ರೆ, ಇವತ್ತು ಪಕ್ಷಗಳ ಧೋರಣೆಯನ್ನು ಜನ ಒಪ್ಕೊಳ್ತಾ ಇಲ್ಲ. ಯಾರು ಸೆಕ್ಯುಲರ್, ಯಾರು ಸೂಡೋ ಸೆಕ್ಯುಲರ್, ಮಿಥ್ಯಾ ಜಾತ್ಯತೀತವಾದ ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇದೆ. ಆದ ಕಾರಣ ಇವತ್ತು ಏನು 70 ವರ್ಷದ ನಂತರ ಒಂದು ಸುಧಾರಣೆ ಜಮ್ಮು ಕಾಶ್ಮೀರ ತರಲಿಕ್ಕೆ ಸಾಧ್ಯ ಆಗಿದೆ. ಯಾಕೆ ಇವತ್ತು ಒಳಗಿನಿರುವಂತ ಮುಸ್ಲಿಂ ಕಮ್ಯುನಿಟಿ ಇರಬಹುದು, ಅವರು ಭಾರತೀಯ ತರ ಕಾಣ್ತಾ ಇದ್ದೇವೆ. ಅವರು ಕೂಡ ಇವತ್ತು ಮೋದಿ ತಂದಂತ ಅಥವಾ ಅಮಿತ್ ಶಾ ತಂದಂತ ಒಂದು ರಾಡಿಕಲ್ ಆದ ರಿಫಾರ್ಮ್ ಏನಿದೆ ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ, ನಾವು ಸಾಮಾನ್ಯ ಜನರನ್ನು ನಾವು ಎದುರು ತಂದು ನಿಲ್ಲಿಸಬಾರದು. ಇದು ಯಾಕೆ ಕೇಳಿದ್ರೆ, ಎಲ್ಲೋ ರಾಜಕಾರಣಿಗಳಿದ್ದಾರಲ್ಲ, ಇವತ್ತು ಅಲ್ಲಿ ನಾವು ನೋಡ್ತೇವಲ್ಲ, ಫರೂಕ್ ಅಬ್ದುಲ್ಲನ ಒಂದು ಕುಟುಂಬ ಉಂಟಲ್ಲ, ಅಂತ ಒಂದು ಕುಟುಂಬಕ್ಕೆ ಮಾತ್ರ ಇದು ಒಂದು ದೊಡ್ಡ ಒಂದು ವರದಾನ, ಬಿಟ್ರೆ ಜನಸಾಮಾನ್ಯರಿಗೆ ಅದು ವರದಾನ ಆಗಲೇ ಇಲ್ಲ. ಈ ರಾಜಕೀಯ ವ್ಯಕ್ತಿಗಳು ತಮ್ಮ ಬೆಳೆ ಬೇಯಿಸಿಕೊಳ್ಳುವ ದೃಷ್ಟಿಯಿಂದ ಇದನ್ನು ಖಾತ್ರಿಯಾಗಿ ಕಾಯಂ ಆಗಿ ಮುಂದುವರಿಸಿಕೊಂಡು ಬಂದ್ರು. ಅದರಲ್ಲಿ ನೆಹರು ಪಾತ್ರವೂ ಕೂಡ ಇತ್ತು. ಯಾಕೆ ಹೇಳಿದ್ರೆ, ಅದು ಮುಟ್ಲಿಕ್ಕೆ ಹೋಗ್ಲಿಲ್ಲ. ಮುಂದೆ ಏನಾಯ್ತು ಕೇಳಿದ್ರೆ, ಮುಟ್ಟಿದ್ರೆ ಅದು ಏನಾಗುತ್ತೆ, ಒಂದು ರೀತಿಯ ಒಂದು ಇದು ರಿಲಿಜನ್ ಆಗಿಯೋ, ಧಾರ್ಮಿಕವಾಗಿಯೋ, ಅಥವಾ ವೋಟ್ ಬ್ಯಾಂಕ್ ಹಾಳಾಗಬಹುದು. ಈ ಒಂದು ಮನಸ್ಥಿತಿ ಅನ್ನುವಂಥದ್ದು ಬೆಳೀತಾ ಹೋಯ್ತು. ಮತ್ತೆ ಅದನ್ನು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಆರ್ಟಿಕಲ್ 370 ಬಗ್ಗೆ ಮಾತಾಡ್ಲಿಕ್ಕೆ ಹೆದರ್ಕೊಳ್ಳುವಂತ ಪರಿಸ್ಥಿತಿ ಬಂದು, ಮುಟ್ಟುದು ಬಿಡಿ. ಶೇಖ್ ಅಬ್ದುಲ್ಲಾ ಹೇಳ್ತಿದ್ರು, ಒಂದು ಬಾರಿ ಅಲ್ಲ ನರೇಂದ್ರ ಮೋದಿ ಅವರು 10 ಬಾರಿ ಪ್ರಧಾನಮಂತ್ರಿ ಆದ್ರೂ 370 ಅನ್ನು ಅವರಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರು. ಅಂತಹ ಒಂದು ಎಲ್ಲಿ ಮುಫ್ತಿ ಅವಳು ಹೇಳ್ತಾಳಲ್ಲ, ಮೆಹಬೂಬ್ ಹೇಳ್ತಾಳೆ, ನಿನ್ನೆ ಕ್ರಾಂತಿ ಹೇಳಬೇಕು ಅಂತ ಕೊಡ್ತಾಳೆ, ಏನ್ ಕಾಲ್ ಕೊಡ್ತಾರೆ, ಕ್ರಾಂತಿ ಹೇಳ್ಬೇಕು, ಆದ್ರೆ ತನ್ನ ಮಕ್ಕಳು ವಿದೇಶದಲ್ಲಿದ್ದಾರೆ. ಕೇಳ್ತಾರೆ, ಒಬ್ಬ ಟ್ವೀಟ್ ಮಾಡ್ತಾರೆ, ಸರಿ ಮೇಡಮ್ ನಿಮ್ಮ ಮಕ್ಕಳನ್ನು ತರಿಸಿಕೊಳ್ಳಿ ಅಂತ. ಯಾಕಂದ್ರೆ ಇವರೆಲ್ಲ ಮಕ್ಕಳು ಕೂಡ ಅಮೆರಿಕ, ಇಂಗ್ಲೆಂಡ್ ನಲ್ಲಿ ಒಳ್ಳೊಳ್ಳೆ ಇಂಜಿನಿಯರ್ ಕಾಲೇಜು, ಪ್ರೊಫೆಷನಲ್ ಕಾಲೇಜ್ ನಲ್ಲಿ ಓದ್ತಾರೆ. ಇಲ್ಲಿ ಇರುವ ಮಕ್ಕಳಿಗೆ ಪಾಪ ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಉದ್ಯೋಗ ಇಲ್ಲ. ಅಂತ ಸ್ಥಿತಿಗೆ 370ನೇ ವಿಧಿ ತಂದಿದೆ. ಅದರ ದುರಂತ ಬಗ್ಗೆ ನಾವು ಮತ್ತೆ ಮಾತಾಡಬೇಕಾಗುತ್ತೆ. ಸರ್, ಪ್ರಾಮಾಣಿಕವಾಗಿ ನಾನು ಹೇಳ್ಬೇಕಾದ್ರೆ 370ನೇ ವಿಧಿ ಏನನ್ನು ಹೇಳ್ತದೆ ಅಂದ್ರೆ, ಜಮ್ಮು ಕಾಶ್ಮೀರದಲ್ಲಿ ಭಾರತದ ಧ್ವಜವನ್ನು ಸುಟ್ರು ತಪ್ಪಲ್ಲ. ಅದು ಏನು ಇದಲ್ಲ, ಕಾನೂನಾತ್ಮಕವಾಗಿ ನೋಡ್ತಾ ಎಲ್ಲಿಯ ತನಕ ಪರಿಸ್ಥಿತಿ ಅಂತ ಹೇಳಿದ್ರೆ, ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಭಾರತದ ಧ್ವಜ ಸುಟ್ರು ತಪ್ಪಲ್ಲ ಅಂದ್ರೆ ಎಂತಹ ಒಂದು ಪರಿಸ್ಥಿತಿಗೆ ಅಲ್ಲಿ ತಂದು ಬಂದಿತ್ತು ಅಂತ ಹೇಳಿದ್ರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ರಾಜ್ಯದ ಮಹಿಳೆಯರು ಹೊರಗಿನವರ ಜೊತೆ ಮದುವೆ ಆದ್ರೆ ಅಲ್ಲಿ ಅವರಿಗೆ ಯಾವುದೇ ರೀತಿಯ ಆ ಜಾಗದ ಮೇಲಿನ ಹಕ್ಕು ಇರುವುದಿಲ್ಲ. ಅಥವಾ ಅವರು ಆ ಪಾಕಿಸ್ತಾನದ ಯಾರಾದ್ರೂ ಒಬ್ಬ ಮಹಿಳೆಯನ್ನು ಮದುವೆ ಆದ್ರೆ ಅವನಿಗೆ ಅಲ್ಲಿ ಹಕ್ಕು ಬರ್ತದೆ. ಎಂತ ಒಂದು ಇದು ವಿಧಿ ಇತ್ತು. ಎಲ್ಲಿ ತನಕ ಇತ್ತು ಅಂತ ಹೇಳಿದ್ರೆ, ಹೊರ ರಾಜ್ಯದವರು ಆಸ್ತಿ ಖರೀದಿ ಮಾಡುವಂತಿಲ್ಲ. ಅರೆ, ನಮ್ಮ ದೇಶದ ಕನ್ಯಾಕುಮಾರಿಯಲ್ಲಿ ನಾನು ಆಸ್ತಿ ಖರೀದಿ ಮಾಡ್ಬೋದು, ನಮ್ಮ ದೇಶದ ದೆಹಲಿಯಲ್ಲಿ ನಾನು ಆಸ್ತಿ ಖರೀದಿ ಮಾಡ್ಬೋದು, ನಮ್ಮ ದೇಶದ ಸರಸ್ವತಿಯ ಪೀಠ ಇರ್ತಕ್ಕಂಥ ಕಾಶ್ಮೀರದಲ್ಲಿ ನಾನು ಜಾಗ ಆಸ್ತಿ ಖರೀದಿ ಮಾಡ್ಲಿಕ್ಕಿಲ್ಲ. ಇಂತಹ ಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಇವತ್ತು ನೋಡಿ, ಒಂದು ಕಾಲ ಇತ್ತು ಜನತೆಗೆ ಸಾಮಾಜಿಕ ಜಾಲತಾಣ ಅಥವಾ ಇನ್ನಿತರ ವಿಷಯಗಳು ಗೊತ್ತಾಗ್ತಿರ್ಲಿಲ್ಲ. ಇವತ್ತು
ಇವತ್ತು ನಾನು ಮಾತಾಡೋಕ್ಕಿಂತ ಹೆಚ್ಚು ನಿಮ್ಮ ಮಾಧ್ಯಮದ ಮೂಲಕ ಜನತೆ ಗೊತ್ತಿದೆ. ವಾಟ್ ಯು ಮೀನ್ ಬೈ 370 ಆಕ್ಟ್ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಇದರ ವಿಧಿಯ ವಿರುದ್ಧ ದೇಶದಲ್ಲಿ ಒಂದು ದೊಡ್ಡ ಹೋರಾಟ ಆಯಿತು. ಈ ಹೋರಾಟದ ಮುಂಚೂಣಿಯಲ್ಲೇ ನರೇಂದ್ರ ಮೋದಿ ಅವರಿದ್ರು. ಹಾಗಾಗಿ ಈಗ ಯಾವುದೇ ವ್ಯಕ್ತಿ ಹೋರಾಟದಲ್ಲಿ ಇದ್ದವನಿಗೆ ಅದನ್ನು ಸಾಲ್ವ್ ಹೇಗೆ ಮಾಡಬೇಕು ಅಂತ ಗೊತ್ತಿರ್ತದೆ. ಹಾಗಾಗಿ ನರೇಂದ್ರ ಮೋದಿ ಅವರು ಇದನ್ನು ಒಂದು ಪರಿಹಾರದ ರೂಪದಲ್ಲಿ ತಂದಿದ್ದಾರೆ ಅಂತ ಹೇಳುವಂಥದ್ದನ್ನು ನಾನು ಭಾವಿಸ್ತೇನೆ. ಒಂದು ಕಡೆಯಲ್ಲಿ ಹೇಳ್ತಾರೆ, ಅಂದ್ರೆ ಸಾಕಷ್ಟು ಜನರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ 2014 ಒಂದು ಏನಾಯ್ತು, ಪ್ರಧಾನಿ ಎಲ್ಲ ಆಯ್ತು, ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರು, ಆಡಳಿತವನ್ನೆಲ್ಲ ಮಾಡಿದ್ರು. ನಂತರ 2019 ಚುನಾವಣೆಯ ಸಂದರ್ಭದಲ್ಲಿ ಭಾಷಣದಲ್ಲೂ ಕೂಡ ಹೇಳಿದ್ರು, ಅಂದ್ರೆ 370ನೇ ವಿಧಿಯನ್ನ ನಾವು ರದ್ದನ್ನ ಮಾಡೇ ಮಾಡ್ತೇವೆ ಅನ್ನುವಂಥ ಒಂದು ವಿಚಾರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವರು ಕೂಡ ಅನಿವಾರ್ಯವಾಗಿತ್ತು, ಇದನ್ನ ಮಾಡ್ಲೇಬೇಕಾಗಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮಾತಿತ್ತು. ಅದೇ ಕಾರಣಕ್ಕೋಸ್ಕರ ಮಾಡಿದ್ರು. ಈಗಲಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಾರು ಮಾಡ್ತಿದ್ರು, ಅದು ಅವರಿಗೆ ಅನಿವಾರ್ಯ ಅಂತ. ಅಂದ್ರೆ ನಾನು ಒಂದು ಮಾತಾಡ್ತೆ, ಕಡೆಗೆ ರಾಘವೇಂದ್ರ ಕಿಡಿ ಅವರು ಮಾತಾಡ್ಬೋದು. ನನಗೆ ಅನಿಸಿತ್ತು ಇದನ್ನು 70 ವರ್ಷ ಇಷ್ಟು ವರ್ಷ ಕಾಯ್ಬೇಕಿತ್ತ ಅಂತ. ಕಾಂಗ್ರೆಸ್ನವರೇ ಮಾಡಿ ಮುಗಿಸ್ಬೇಕಿತ್ತು. ಒಂದು ಅರ್ಥದಲ್ಲಿ ಕಾಂಗ್ರೆಸ್ನವರು ಚಿನ್ನದ ಬಟ್ಟಲಲ್ಲಿ ಇವರು ಇಟ್ಟುಕೊಟ್ರು 370 ಮಾಡಿ ಅಂತ. ಒಂದು ವೇಳೆ ಈ ಕ್ರೆಡಿಟ್ ಅನ್ನು ಕಾಂಗ್ರೆಸ್ಸೇ ತಗೊಳ್ಬೋದಿತ್ತು. ಇಂದಿರಾಜಿ ಅವರಿಗೆ ತೊಂದರೆ ಇರಲಿಲ್ಲ, ರಾಜೀವ್ ಗಾಂಧಿ ಅವರಿಗೆ ತೊಂದರೆ ಇರಲಿಲ್ಲ, ಅಥವಾ ಮನಮೋಹನ್ ಸಿಂಗ್ ಅವರು ಮನಸ್ಸು ಮಾಡ್ಬೋದಿತ್ತು. ಮನಸ್ಸು ಮಾಡ್ತಾರೋ ಬೇರೆ ಎಲ್ಲ ಇತ್ತು, ಇಚ್ಛಾಶಕ್ತಿ ಇರಲಿಲ್ಲ. ಹೇಳಿದಾಗೆ ಇಚ್ಛಾಶಕ್ತಿ ಇರಲಿಲ್ಲ. ಇನ್ನೊಂದು ಪ್ರಶ್ನೆ ನನ್ನ ಕಾಡ್ತದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಶಿಷ್ಯನೇ. ಅವರು ಕೂಡ ಯಾಕೆ ಎತ್ಕೊಳ್ಳಿಲ್ಲ ಅಂತ ನಾನೊಂದು ಹೇಳ್ತೇನೆ. ಅವರಿಗೆ ಆಸೆ ಇತ್ತು, ಆಕಾಂಕ್ಷೆ ಇತ್ತು, ಆದ್ರೆ ಆ ಸಂದರ್ಭ ಅವರಿಗೆ ಸರಿಯಾಗಿ ಇರಲಿಲ್ಲ. ನಿಮ್ಗೆ ಗೊತ್ತಿದೆ, ಅಟಲ್ ಬಿಹಾರಿ ವಾಜಪೇಯಿ NDA ಸರ್ಕಾರ ನಡೆಸುವಾಗಲೇ ಸುಮಾರು 14 ಪಕ್ಷಗಳ ಒಂದು ಸಹಕಾರದಿಂದ ನಡೆಸಿದವರು. ಒಂದ್ ವೇಳೆ ಇದನ್ನು ಟಚ್ ಮಾಡ್ಲಿಕ್ಕೆ ಹೋಗಿದ್ರೆ ಅವತ್ತೇ ಹೋಗ್ತಿದ್ರು. ಅಂದ್ರೆ ಆ ಸ್ಥಿತಿ ಇವತ್ತು ನರೇಂದ್ರ ಮೋದಿ ಅವರಿಗಿಲ್ಲ. ನೀವು ಯಾಕೆ ಹೇಳಿದನ್ನು ಕೇಳಿದ್ರೆ 2014ರಲ್ಲಿ ಯಾಕೆ ಟಚ್ ಮಾಡ್ಲಿಕ್ಕೆ ಹೇಳಿದ್ರೆ, 2014ರಲ್ಲಿ ಬಿಜೆಪಿ ಅವರಿಗೆ ಬಂದಿದ್ದು 282 ಅಲ್ವಾ? ಮತ್ತೆ ಅದೆಲ್ಲ ಕೂಡ ಒಂದು 300 ಗಟ್ಟಿ ದಾಡಿದ ಬಿಟ್ರೆ ಆ ಸಂದರ್ಭದಲ್ಲಿ ಎತ್ತಿದ್ರೆ ಇದು ಪಾಸ್ ಆಗ್ತಿದೆ ಅಂತ ನನಗೆ ಡೌಟ್ ಇದೆ. ಮಾತ್ರ ಅಲ್ಲ, ಆ ತೀಕ್ಷ್ಣತೆ ಉಂಟಲ್ಲ, ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಯಿತು. ಮೋದಿ ಅವರು ತಮ್ಮ ವರ್ಚಸ್ಸನ್ನು ಮಾಡ್ಕೊಂಡ್ರು. ಏನು ರಾಷ್ಟ್ರದ ಒಂದು ಪ್ರಜ್ಞೆ ಅವರ ಹತ್ರ ಇದೆ, ರಾಷ್ಟ್ರೀಯತೆ ಇದೆ, ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡ್ಕೊಂಡ್ರು. ಏನೋ ದೊಡ್ಡ ಪ್ರೊಸೆಸ್. ನಾನು ಮುಂದೆ ಹೇಳ್ತೇನೆ ನಿಮಗೆ. ಇದೆಲ್ಲವನ್ನೂ ಫ್ರೇಮ್ ವರ್ಕ್ ಮಾಡಿಕೊಂಡು 2019ಕ್ಕೆ ಅವರ ಮೊನ್ನಿನ ಚುನಾವಣಾ ಅಜೆಂಡಾದಲ್ಲಿ ಕೂಡ ಇತ್ತು. ಯಾಕೆ 370 ಇತ್ತು ಅಲ್ವಾ? 370 ಮಾಡಲೇಬೇಕಂದಿತ್ತು, ಮಾಡಬೇಕಾದ ಅನಿವಾರ್ಯತೆ ಇತ್ತು. ಅದಕ್ಕೆ ಬೇಕಾಗುವ ಎಲ್ಲ ಸಂದರ್ಭಗಳೇನಿದೆ ಅಲ್ವಾ, ಎಲ್ಲ ಅವಕಾಶಗಳು ಈ ಬಾರಿ ಕೂಡಿ ಬಂತು ಅವರಿಗೆ. ಮಾತ್ರ ರಾಜ್ಯಸಭೆಯಲ್ಲಿ ಕೂಡ ಅದು ಗೊತ್ತುಂಟು. ಈ ಮೂವ್ಮೆಂಟ್ ಮಾಡಿದ್ರೆ ಖಂಡಿತ ಎಲ್ಲರೂ ಬೆಂಬಲ ಮಾಡಿಸ್ತಾರೆ ಗೊತ್ತುಂಟು. ಇವತ್ತು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ಯಾರ ವಿರೋಧಿಸ್ಲಿ 370 ಯಾಕೆ ಬೇಕಂತ ಒಂದು ಕಾರಣ ಕೊಟ್ಟರು ಸಾಕು. ಒಂದು ಕಾರಣ. ಇವತ್ತು ಸಂಸತ್ನಲ್ಲಿ ಚರ್ಚೆ ನಡೀತಲ್ಲ, ಯಾವುದೇ ಒಬ್ಬ ವ್ಯಕ್ತಿಗೆ ಅದನ್ನು ಪುಷ್ಟೀಕರಿಸಿಕೊಂಡು ಬೇಕಂತ ಹೇಳಿ ಮಾತಾಡಲಿಕ್ಕೆ ಯಾವ ನೈತಿಕತೆಯೂ ಇಲ್ಲ, ಯಾವ ಕಾನೂನಿನ ಶಕ್ತಿಯೂ ಇರಲಿಲ್ಲ. ಯಾಕೆ ಒಂದೇ ಒಂದು ಲಾಭ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ನೀವು 370 ಅದಕ್ಕೆ ಬೇಕಾಗುವ ಕೆಟ್ಟ ಅಂಶಗಳನ್ನು ಹುಡುಕಬಹುದು ಬಿಟ್ರೆ ಒಳ್ಳೆ ಅಂಶ ಹುಡುಕ್ಲಿಕ್ಕೆ ಇಲ್ಲ. ಈ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಇಡೀ ದೇಶವರ ಹಿಂದೆ ಬಂತು. ಇವತ್ತು ನನಗೆ ಕೇಳಿದ್ರೆ ಮೋದಿ ಅವರು ಈ ಒಂದು ವ್ಯವಸ್ಥೆಯನ್ನು ಒಂದು ಪೂರಕವಾಗಿ ಬಂತು, ಸಾಧ್ಯ ಆಯ್ತು ಅಂತ ಅನಿಸುತ್ತೆ. ಮತ್ತೆ ರಾಘವೇಂದ್ರ ಕಿಣಿ ಅವರು ಪಕ್ಷದ ದೃಷ್ಟಿಯಿಂದ ಮಾತಾಡ್ಬೋದು. ಈ ಕುರಿತಾಗಿ ಕೂಡ ನಾನು ಮಾತಾಡ್ತೇನೆ ಸರ್, ಒಂದು ವಿರಾಮದ ನಂತರ ಮತ್ತೆ ಮಾತಾಡುವ. ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ಕಾಶ್ಮೀರದ ಬಗ್ಗೆ ಮಾತಾಡ್ತಾ ಇದ್ವಿ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಮುಂದಿನ ಒಂದು ಹಂತದಲ್ಲಿ ಅದೆಲ್ಲವೂ ಕೂಡ ಸಾಲ್ವ್ ಆಗ್ಬೋದಾ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೆ ಸ್ವಾಗತ. ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಅಮಿತ್ ಶಾ ಅವರು ನಿನ್ನೆ ಹೇಳಿರ್ತಕ್ಕಂಥ ಮಾತುಗಳು, ಆಡಿರ್ತಕ್ಕಂಥ ಮಾತುಗಳು, ಅದೇ ರೀತಿಯಲ್ಲಿ ಈ ಒಂದು 370 ರದ್ದಾಗುವ ಮುಂಚೆ ಆಡಿರ್ತಕ್ಕಂಥ ಎಲ್ಲ ಮಾತುಗಳನ್ನ ನಿಮ್ಮ ಮುಂದೆ ತೋರಿಸಬೇಕು ಅಂತ ಅನಿಸ್ತಾ ಇದೆ. ವರದಿ ಇದೆ, ನೋಡ್ಕೊಂಡು ಬನ್ನಿ. जब मैं जम्मू और कश्मीर बोलता हूं तो पीओ को इसके अंदर ही आता है. एक सेकंड भाई, सुनो तो, सुनिए तो, आप मुझे बोलने नहीं देंगे आप. मैं स्पष्ट करता हूं माननीय मंत्री जी प्लीज. मैं जब जम्मू एंड कश्मीर बोलता हूं माननीय सदस्य इसलिए एग्रेसिव हूं कि जम्मू एंड कश्मीर के पीए को आप भारत का हिस्सा नहीं मानते हो क्या?
एग्रेसिव ना हो, जान दे देंगे इसके लिए। क्या बात कर रहे हो आप? एग्रेसिव होने की क्या बात कर रहे हो? जान दे देंगे इसके लिए। सभापति महोदय, मैं अधीर रंजन बैठ जाओ भाई, बैठ जाओ मान्य सर प्लीज। हाँ सभापति महोदय, मान्य प्लीज प्लीज, आपको मैंने इजाजत नहीं दी है, प्लीज बैठ जाइए। मान्य गृह मंत्री जी के अलावा कोई सदस्य नहीं बोलेगा। महोदय, मैं ये बात रिकॉर्ड पर रखना चाहता हूं कि जब मैं सदन में जब जम्मू एंड कश्मीर राज्य बोला हूं, तब पाक ऑक्यूपाई कश्मीर और अक्साई चीन दोनों इसका हिस्सा है, ये बात को। और हमारे संविधान ने जम्मू कश्मीर की जो सीमाएं तय करी है और जम्मू कश्मीर के संविधान ने जम्मू कश्मीर की जो सीमाएं तय की है, उसके अंदर पाक ऑक्यूपाई कश्मीर और अक्साई चीन दोनों समाहित। माननीय अध्यक्ष जी, ಇವಿಷ್ಟು ನಿನ್ನೆ ದಿನ ಅಮಿತ್ ಶಾ ಅವರು ಮಾತಾಡಿರ್ತಕ್ಕಂಥದ್ದು. ಮತ್ತೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗ್ತೇನೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ರಾಘವೇಂದ್ರ ಕಿಣಿ ಅವರೇ, ನಿನ್ನೆ ದಿನ ಅಮಿತ್ ಶಾ ಅವರು ಆಡಿರ್ತಕ್ಕಂಥ ಒಂದು ಮಾತುಗಳಿದ್ದು ಬಹುಶಃ ತುಂಬಾ ಅಗ್ರೆಸಿವ್ ಆಗಿ ಮಾತಾಡಿದ್ದು, ಬಹುಶಃ ಅಂತಲ್ಲ ಅಗ್ರೆಸಿವ್ ಆಗಿ ಮಾತಾಡಿದ್ದಾರೆ. ಕಾಶ್ಮೀರದ ವಿಚಾರಕ್ಕೆ ಬಂದ್ರೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಮಾತಾಡಿರ್ತಕ್ಕಂಥದ್ದು. ಖಂಡಿತವಾಗಿಯೂ ದೇಶದಲ್ಲಿ ಇರತಕ್ಕಂಥ ದೇಶಭಕ್ತನ ಪ್ರತಿಯೊಬ್ಬನಿಗೂ ಕೂಡ ಇದೊಂದು ಅಗ್ರೆಸಿವ್ ಮ್ಯಾಟರೇ. ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ರ ಮಾತುಗಳನ್ನ, ಸರ್ದಾರ್ ವಲ್ಲಭಾಯ್ ಪಟೇಲ್ರು ದೇಶಕ್ಕಾಗಿ ಈ ರೀತಿ ಮಾಡಿದ್ರು ಎಂಬುದನ್ನು ಇತಿಹಾಸವನ್ನು ನಾವು ಕೇಳಿದ್ದೇವೆ. ಅಂತಹ ಒಂದು ಸ್ಥಾನದಲ್ಲಿ ಇವತ್ತು ಅಮಿತ್ ಶಾ ಅವರನ್ನ ಇಡೀ ದೇಶ ನೋಡ್ತಾ ಇದೆ. ಅಂತಹ ಒಂದು ಸ್ಥಾನದಲ್ಲಿ ದೇಶವನ್ನ ಮತ್ತೆ ಒಟ್ಟು ಮಾಡುವಂತ ಸ್ಥಾನದಲ್ಲಿ ಅಮಿತ್ ಶಾ ಅವರನ್ನ ಇಡೀ ರಾಷ್ಟ್ರ ಕಾಣ್ತಾ ಇದೆ. ಸರ್ ಹಾಗೆ ಹೇಳಿದ ಹಾಗೆ ಇಡೀ ದೇಶದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಕೇವಲ ಇಬ್ಬರ ಒಂದು ನಿರ್ಣಯ ಅಲ್ಲ ಇದು. ಇವತ್ತು ದೇಶದಲ್ಲಿ ಕಳೆದ 70 ವರ್ಷಗಳ ಕಾಲ ದೇಶಾದ್ಯಂತ ಜನರ ಭಾವನೆ ಇದು ಒಂದು ನಿರ್ಣಯವಾಯಿತು. ಇವತ್ತು ಕಳೆದ ಒಂದು 10-15 ದಿವಸದಿಂದ ದೇಶದಲ್ಲಿ ಆಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಅಲ್ಲಿ ಮಾಡಿರ್ತಕ್ಕಂಥ ತಯಾರಿಯ ನೀವು ಆಲೋಚನೆ ಮಾಡಬೇಕು. ಇವತ್ತು ದೇಶ ಯಾವ ಕಡೆ ನಡೀತಾ ಇದೆ ಅಂದ್ರೆ ಇದನ್ನು ಹೇಳ್ತಿದ್ರು PDP ಅವರು ಹೇಳ್ತಿದ್ರು, ನ್ಯಾಷನಲ್ ಕಾನ್ಫರೆನ್ಸ್ನವರು ಹೇಳ್ತಿದ್ರು, ತಾಕತ್ತಿದ್ರೆ ಮುಟ್ಟಿ ಅಂತ ಹೇಳ್ತಿದ್ರು. ಅದನ್ನು ಮುಟ್ಟಿ ಇವತ್ತು ನಿರ್ಣಯ ಮಾಡಬೇಕಾದ್ರೆ ಅಷ್ಟು ದೊಡ್ಡ ವ್ಯವಸ್ಥೆ ಮಾಡಬೇಕಾಗ್ತದೆ. ಇವತ್ತು ಇನ್ನೊಂದು ಮಾತನ್ನು ನಾನು ಉಲ್ಲೇಖ ಮಾಡಿ, ನಾನೊಬ್ಬ ಇವರ ಹಾಗೆ ಸಮಾಜಶಾಸ್ತ್ರವನ್ನು ಕಲಿಯಿಲ್ಲ, ಆದ್ರೆ ಇವತ್ತು ದೇಶದ ಅಮೆರಿಕದಲ್ಲಿ ನೀವು ಆಲೋಚನೆ ಮಾಡಿ, ಕಳೆದ ಟರ್ಮ್ನಲ್ಲಿ ನರೇಂದ್ರ ಮೋದಿ ಅವರು ವಿದೇಶಕ್ಕೆಲ್ಲ ಹೋಗಿ ದೇಶದ ಬಗ್ಗೆ ಬಹಳ ದೊಡ್ಡ ಒಂದು ಗಟ್ಟಿಯಾದಂತ ವಾತಾವರಣ ತಂದ್ರು. ಆ ವಾತಾವರಣ ತಂದದ ಫಲ ಇವತ್ತು ದೇಶ ನೋಡ್ತಾ ಇದೆ. ಇವತ್ತು ಅಮೆರಿಕ ಚುನಾವಣೆ ಹಿಂದೆ ಇದೆ, ಇಸ್ರೇಲ್ ಚುನಾವಣೆ ಹಿಂದೆ ಇದೆ. ಅಂತಹ ಸಂದರ್ಭದಲ್ಲಿ ರಾಜತಾಂತ್ರಿಕನಾಗಿ ಕೆಲಸ ಮಾಡಿರ್ತಕ್ಕಂತಹ ಮೋದಿಯ ಪ್ಲಾನ್, ಅದರ ಜೊತೆಗೆ ಮೋದಿಗೆ ಸರಿಸಾಟಿಯಾಗಿ ಇರ್ತಕ್ಕಂಥ ಒಬ್ಬ ಗೃಹ ಸಚಿವ, ಹಾಗಾಗಿ ಇದು ಎರಡು ಜೋಡಿ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳುವಂತ ಭಾವನೆ ರಾಷ್ಟ್ರದ ಜನತೆಯಲ್ಲಿ ಇವತ್ತಿದೆ. ಖಂಡಿತ. ಯಾಕೆಂತಂದ್ರೆ ರಾಜಕಾರಣಿಗಳಿಗೆ ಇಂಥ ಒಂದು ನಡೆಗಳ ಅವಶ್ಯಕತೆ ಇತ್ತು ಅಂತ. ಯಾಕೆಂತಂದ್ರೆ ಪಕ್ಷಗಳು ಯಾವುದೇ ಇರಲಿ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಅಥವಾ ಇನ್ಯಾವುದೇ ಒಂದು ಆಗಿರ್ಲಿ, ಆದ್ರೆ ರಾಷ್ಟ್ರದ ವಿಚಾರಕ್ಕೆ ಬಂದ್ರೆ, ರಾಷ್ಟ್ರೀಯತೆ ವಿಚಾರಕ್ಕೆ ಬಂದ್ರೆ, ಈ ಗಡಿ ಪ್ರದೇಶಗಳು ಇದರ ವಿಚಾರಕ್ಕೆ ಬಂದ್ರೆ ಈ ಒಂದು ಪಕ್ಷಗಳ ಬಗ್ಗೆ ಮರಿಬೇಕು, ರಾಷ್ಟ್ರೀಯತೆ ಬಗ್ಗೆ ಮಾತ್ರ ಚಿಂತನೆಯನ್ನ ನಡೆಸಬೇಕು. ಸರ್, ಯಾಕಂತ ಕೇಳಿದ್ರೆ ಇದು ತುಂಬಾ ಸುಲಭದ ಕೆಲಸ ಅಲ್ಲ ಅದು. ಖಂಡಿತ ಅದ್ರ ಬಗ್ಗೆ ಕೂಡ ಮಾತಾಡಬೇಕು. ಖಂಡಿತ. ಯಾಕೆ ಕೇಳಿದ್ರೆ ಇದು ಈಗ ಮೋದಿ, ಅಮಿತ್ ಶಾ ಅಂತ ಒಂದು ಒಳ್ಳೆಯ ತಂತ್ರಗಾರಿಕೆ ಇರುವವರು ಮತ್ತು ಎದೆಗಾರಿಕೆ ಇರುವವರು ಎರಡೂ ಬೇಕಾಗತ್ತೆ. ಇಲ್ಲದ್ರೆ ಸಾಧ್ಯ ಇಲ್ಲ. ಅದು ಎಷ್ಟು ವರ್ಷದವ್ರು ಯಾಕೆ ಮುಟ್ಲಿಲ್ಲ ಅಂದ್ರೆ ಈ ಎರಡೂ ಇರಲಿಲ್ಲ ಅಲ್ವಾ. ಮಾತ್ರ ಜನರನ್ನು ಎದುರು ಹಾಕೊಳ್ಬೇಕಾದೀತು, ವಿದೇಶವನ್ನು ಎದುರು ಹಾಕೊಳ್ಬೇಕಾದೀತು. ಈ ಎಲ್ಲ ತಂತ್ರಗಾರಿಕೆ ಹೂಡಿ ಎಲ್ಲ ಬೇಕಾಗುವ ಪೂರಕ ವಾತಾವರಣ ಸೃಷ್ಟಿ ಮಾಡಿದ್ರು. ಈಗ ರಾಘವೇಂದ್ರ ಕಿಣಿ ಅವರು ಹೇಳಿದಾಗೆ ಮೊದಲು ಮಾಡಿದ್ದೆ ನಮ್ಗೆ ಅನಿಸಬಹುದು ಇವರು ಮೊನ್ನೆ ಒಂದು ವಾರದಿಂದ ಮಾಡಿದ್ದಾರೆ, ಇವತ್ತು ಬೆಳಿಗ್ಗೆ ಮಾಡಿದ್ದಾರೆ ಅಂತ ಅಲ್ಲ. ಇದು ವರ್ಷ ಒಂದು ಎಫರ್ಟ್ ಇದು. ಯಾಕೆ ಕೇಳಿದ್ರೆ ಎಲ್ಲ ದೇಶ ವಿದೇಶಗಳ ಬೆಂಬಲ ಗಳಿಸ್ಕೊಂಡಿದ್ದಾರೆ. ನಾನು ಹೇಳ್ತೇನೆ 193 ದೇಶಗಳು ವಿಶ್ವಸಂಸ್ಥೆಯಲ್ಲಿ ಇದ್ದಾವೆ. ಅದರಲ್ಲಿ ಸುಮಾರು 180ಕ್ಕಿಂತ ದೇಶ ಹೆಚ್ಚಿನ ಒಂದು ಸಾಮೀಪ್ಯ, ಒಂದು ಸ್ನೇಹಿತನ ಬೆಳೆಸಿದಂತ ಹೆಗ್ಗಳಿಕೆ ಈ ಸರ್ಕಾರಕ್ಕೆ ಇದೆ, ಮೋದಿ ಅವರಿಗಿದೆ. ಇವತ್ತು ಏನೇ ಮುಟ್ಲಿ ಯಾರು ಕೂಡ ಚಕಾರ ಎತ್ತಲಿಲ್ಲ. ಒಂದು ವೇಳೆ ನೀವು ಮೊದಲ ಸ್ಥಿತಿಯಲ್ಲಿ ಇದೇ ಒಂದು ಆರ್ಟಿಕಲ್ 370 ಎತ್ತಿದ್ರೆ ಅದು ದೊಡ್ಡ ವಿಷಯ ಆಗ್ತಿತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಶ್ಯೂ ಆಗುವ ಸಾಧ್ಯತೆ ಆಗ್ತಿತ್ತು. ಆದ್ರೆ ಈ ಒಂದು ಇದೆಲ್ಲವನ್ನು ನಿಭಾಯಿಸಿಕೊಂಡು ಮಾತ್ರ ಅಲ್ಲ, ಇನ್ನೊಂದು ಅವರಿಗೆ ದೊಡ್ಡ ಒಂದು ತೊಡಕಿತ್ತು. ಏನು ಕೇಳಿದ್ರೆ ಪಾಕಿಸ್ತಾನವನ್ನಾದ್ರೂ ಎದುರಿಸಬಹುದು, ದೇಶದ ಒಳಗೆ ಇರುವಂತಹ ಪಾಕಿಸ್ತಾನ ಎದುರಿಸುವ ಕಷ್ಟ. ಅಂದ್ರೆ ಒಳಗಿನ ಒಂದು ಸಮಸ್ಯೆ ಉಂಟಲ್ಲ, ಇದನ್ನು ಕೂಡ ತುಂಬಾ ತಂತ್ರಗಾರಿಕೆಯಿಂದ ಅಲ್ಲ ಅಜಿತ್ ಅಂತ ವ್ಯಕ್ತಿಯನ್ನು ಬಳಸ್ಕೊಂಡ್ರು, ಹೋಗಿ ಎಲ್ಲ ಪೂರ್ತಿ ಅಧ್ಯಯನ ಮಾಡಿದ್ರು. ಅಮಿತ್ ಶಾ 6 ತಿಂಗಳ ಮೊದಲೇ ಹೋಗಿ ಕಾಶ್ಮೀರದಲ್ಲಿ ಕೂತ್ಕೊಂಡಿದ್ರು. ಯಾಕೆ ಕೇಳಿದ್ರೆ ಅವ್ರು ಗೃಹ ಸಚಿವರಾಗಬೇಕಿದ್ರೆ ಮೊದಲೇ
ಏನೆಲ್ಲ ತಂತ್ರಗಾರಿಕೆ ಹೂಡಬೇಕಾದಿತ್ತೆ, ಅಲ್ಲಿನ ವಿದ್ಯಮಾನಗಳು ಏನಿದೆ, ಯಾವ ರೀತಿ ರಿವೋಲ್ಟ್ ಆಗ್ಬಹುದು, ಅಲ್ಲಿನ ರಕ್ಷಣಾತ್ಮಕ ವ್ಯವಹಾರ ಹೇಗಿದೆ, ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಅತ್ಯಂತ ಗೌಪ್ಯವಾಗಿ ಮಾಡಲೇಬೇಕಾಗತ್ತೆ. ಕಾಂಗ್ರೆಸ್ನವ್ರು ಹೇಳುವುದಿದ್ದೇನೆ, ಏನ್ ಕೇಳಿದ್ರೆ ಇದು ನೀವು ಅತ್ಯಂತ ಡೆಮೋಕ್ರೆಟಿಕ್ ಆಗಿ ಮಾಡಬೇಕಿತ್ತು, ಮೊದಲಾಗಿ ಎಲ್ಲರಿಗೂ ತಿಳಿಸಬೇಕಿತ್ತು, ಇದೆಲ್ಲ ಮೀಟಿಂಗ್ ಮಾಡುವಂತ ಕೆಲಸ ಅಲ್ಲ ಇದು. ಯಾಕೆ ಕೇಳಿದ್ರೆ ಇದು ಭದ್ರತೆಯ ದೃಷ್ಟಿ, ಇದು ಒಂದು ಭದ್ರತೆಯ ದೃಷ್ಟಿ. ಯಾಕೆ ಕೇಳಿದ್ರೆ ಭದ್ರತೆಯ ಬಗ್ಗೆ ಎಲ್ಲೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ. ಆ ನಿಟ್ಟಿನಿಂದ ಏನ್ ಮಾಡಿದ್ರು ಕೇಳಿದ್ರೆ, ಕೆಲವೊಂದು ಕಿಚನ್ ಕ್ಯಾಬಿನೆಟ್ ಅನ್ನು ನಾವು ಕರಿತೇವೆ. ಮಂತ್ರಿಮಂಡಲ ಮನೆ ಕರೆಯುವಾಗ ಎಲ್ಲರೂ ಕರೀಲಿಲ್ಲ, ಅವರು ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಅದಕ್ಕೆ ಬೇಕಾಗುವಂತ ಸಲಹೆಗಾರರು ಮಾತ್ರ ಕರೆದ್ರು. ದಟ್ ಇಸ್ ನಥಿಂಗ್ ಬಟ್ ನಮ್ಮಲ್ಲಿ ಕಿಚನ್ ಕ್ಯಾಬಿನೆಟ್ ಅನ್ನು ಕರಿತೇವೆ. ಕಿಚನ್ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು, ಮತ್ತೆ ತಕ್ಷಣ ಅದೇ ಫೈಲ್ ಹಿಡ್ಕೊಂಡು ರಾಜ್ಯಸಭೆ ಬಂದ್ರು. ರಾಜ್ಯಸಭೆ ಒಂದು ಕೌನ್ಸಿಲ್ ಮೀಟಿಂಗ್ ಮಾಡಿ ರಾಜ್ಯಸಭೆ ಬಂದ್ರು. ಮಾತ್ರ ರಾಜ್ಯಸಭೆಯಲ್ಲಿ ಬಂದು ಡಿಕ್ಲೇರ್ ಮಾಡಿದ್ರು. ಪ್ರೆಸಿಡೆಂಟಿನ ಅಂಕಿತ ಬಂದೇ ಬಂದು ಹಿಡ್ಕೊಂಡು ಬಂದಿದ್ರು. ನಿಮ್ಗೆ ಗೊತ್ತಿದೆ 370ಗೆ ಇವರು ಮೊದಲೇ ಹೇಗೆ ಗಳಿಸಿದ್ರು ಕೇಳಬಹುದು. 370 ಮೊದಲೇ ಇವರು ಸಂಸತ್ತಿಗೆ ಹೋಗ್ಬೇಕಿದ್ರೆ ಮೊದಲೇ ಅದನ್ನು ಕ್ರಾಶ್ ಮಾಡಿದ್ರು, ಅದನ್ನು ಮಾಡಿ ಹಾಕಿದ್ರು. ಯಾಕೆ ಕೇಳಿದ್ರೆ ಇದು ಬಂದಿದ್ದು ಕೂಡ ಪ್ರೆಸಿಡೆಂಟ್ ಆರ್ಡರ್ ನಲ್ಲೇ ಬಂದು ಹಿಂದೆ ಅಲ್ವಾ. ಆ ಮೊದಲು ಹುಟ್ಟಿಕೊಂಡಿದ್ದು ಕೂಡ ಹೌದು, ತಾತ್ಕಾಲಿಕವಾಗಿ ಪ್ರೆಸಿಡೆಂಟಿನ ಒಂದು ಮುದ್ರೆಯಿಂದ ಬಂದಿದ್ದು, ಪ್ರೆಸಿಡೆಂಟ್ ಮುದ್ರೆಯಿಂದ ಹೊರಗೆ ಹಾಕಿದ್ರು. ಆದ್ರೆ ಯಾಕೆ ಸಂಸತ್ತಿನಲ್ಲಿ ಮಂಡಿಸಬೇಕಾಯ್ತು ಕೇಳಿದ್ರೆ, ಒಂದು ರಿಆರ್ಗನೈಸೇಷನ್ ಕಾಶ್ಮೀರ ಏನಿದೆ ಅದರ ಪುನರ್ ವಿಂಗಡಿಸುವಂತ ಕಾರ್ಯಕ್ಕೆ ಅದು ರಾಜ್ಯಸಭೆಯಲ್ಲಿ ಮಂಡಿಸಲೇಬೇಕಾಗುತ್ತೆ. ಯಾಕೆ ಕೇಳಿದ್ರೆ ಕಾಶ್ಮೀರ ಒಂದು ರಾಜ್ಯ ಆದ ಕಾರಣ ಆ ರಾಜ್ಯಕ್ಕೆ ವಿಚಾರಗಳು ಬಂದಾಗ ರಾಜ್ಯಸಭೆ ಒಪ್ಪಿಗೆ ಬೇಕೇ ಆಗುತ್ತೆ. ಆ ದೃಷ್ಟಿಯಿಂದ ಮೊದಲ ಆದ್ಯತೆಯನ್ನು ರಾಜ್ಯಸಭೆ ಕೊಟ್ಟರು. ನಿಮ್ಗೆ ಯಾಕೆ ಕೇಳಿದ್ರೆ ಬಿಸಿ ಬಿಸಿ ಇರುವಾಗಲೇ ಕೆಲವರು ಹೇಳಿರ್ಬೋದು, ಅಲ್ಲಿ ಹೇಳಿದ್ರು ಕೆಲವರು, ನೀವು ಅದು ಏನಿದೆ ಬಿಲ್ ಏನಿದೆ ಅದನ್ನು ನೀವು ಸರ್ಕ್ಯುಲೇಟ್ ಮಾಡಬೇಕು, ನಾಳೆ ಚರ್ಚೆ ಮಾಡೋಣ ಅಂತ. ಏನೂ ಇಲ್ಲ, ಚರ್ಚೆ ಏನಿಲ್ಲ, 3 ಪ್ರಶ್ನೆ. ಇದು ಆಗ್ತದೆ ಇಲ್ವೋ ಅಂತ ಆಗ್ಬೇಕಂತ ಹೇಳಿದ್ರು. ಯಾಕೆ ಕೇಳಿ ಬಿಸಿ ಬಿಸಿ ಇರುವಾಗಲೇ ಎರಡು ಮೊನ್ನೆ ಇದು ದಿನ ಮಾಡಿದ್ರು, ಒಂದು ದಿನ ಬಿಟ್ಟು ಸೋಮವಾರ ಇವತ್ತು ಇಲ್ಲಿ ನಿಮ್ಮ ಲೋಕಸಭೆಯಲ್ಲಿ ಮಾಡಿದ್ರು. ಇದು ಆದದ್ದು ಈ ರೀತಿಯ ತಂತ್ರಗಾರಿಕೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಬಿಟ್ರೆ ಇದನ್ನು ಡ್ರ್ಯಾಗ್ ಮಾಡಿದ್ರೆ, ಒಂದು ವಾರ ಟೈಮ್ ಕೊಟ್ಟಿದ್ರೆ ಇನ್ನೊಂದು ವಿಷಯ ಆಗ್ತಿತ್ತು. ಇವತ್ತು ಎಲ್ಲವೂ ಫಿನಿಶ್ ಮಾಡಿದ್ದಾರೆ. 370 ಇವತ್ತು ವಿಧಿವಶವಾಗಿದೆ. ಅಂದ್ರೆ ದೇಶ ಇವತ್ತು ಏಕತೆಯಿಂದ ನಡೆಯುತ್ತೆ. ಇಡೀ ಇವತ್ತು ನಾವು ಭಾರತವನ್ನು ಗಣರಾಜ್ಯ ಅಂತ ಕರಿತೀವಲ್ಲ, ಇವತ್ತು ನಿಜವಾದ ಅರ್ಥದಲ್ಲಿ ಭಾರತ ಗಣರಾಜ್ಯ ಆಗಿದೆ, ನಿಜವಾದ ಅರ್ಥದಲ್ಲಿ. ಖಂಡಿತ. ಎಸ್, ಇನ್ನೊಂದು ರಾಘವೇಂದ್ರ ಕಿಣಿ ಅವರಿಗೆ 370 ಬಗ್ಗೆ ಎಷ್ಟೊತ್ತು ಚರ್ಚೆಗಳಾಯ್ತು, 35A ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲೇಬೇಕು. ಅದರ ಒಂದು ನಿಯಮಾವಳಿಗಳೇನು, ಅದೇ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಎಷ್ಟು ಪೂರಕವಾಗಿರುತ್ತೆ, ಒಂದು 370ಗೆ ಎಷ್ಟು ಹತ್ತಿರದ ಸಂಬಂಧವನ್ನು ಹೊಂದಿದೆ, ಯಾಕೆ ಅವೆರಡನ್ನು ಈ ಒಂದು ನಿರ್ಬಂಧವನ್ನು ಮಾಡಿದ್ರು ಅಥವಾ ರದ್ದು ಮಾಡಿದ್ರು ಅನ್ನೋದ್ರ ವಿಚಾರವಾಗಿ 35A ನಲ್ಲಿ ಏನೇನೆಲ್ಲ ಇದೆ ಅಂತ ನೋಡಿ. 35A ನಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಹೊರ ರಾಜ್ಯದವರು ಆಸ್ತಿಯನ್ನು ಖರೀದಿ ಮಾಡುವಂತಿಲ್ಲ. ವಿಶೇಷವಾಗಿ ರಾಜ್ಯದ ಮಹಿಳೆಯರ ಜೊತೆಗೆ ಹೊರಗಿನವರು ಎಲ್ಲಿಯಾದ್ರೂ ಮದುವೆ ಆದ್ರೆ ಅಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ತಾರೆ. ಸರ್ ಒಂದು ಕಾಲ್ ಇದೆ ಸರ್, ಒಂದು ಕಾಲ್. ಹಲೋ 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 ಹೇಳಿ ಸರ್, ಹೇಳಿ. ಸಂವಿಧಾನದ 21ನೇ ಪರಿಚ್ಛೇದ ಅಂದ್ರೆ 370 ವಿಧಿ, ಅದೇ ರೀತಿ ರಾಜ್ಯದ ಸಂವಿಧಾನ ಅಂತ ಹೇಳ್ತೇವೆ ಅಲ್ವಾ ಸರ್. ರಾಜ್ಯದ ಸಂವಿಧಾನ 35A ಇದನ್ನೆಲ್ಲ ಹೇಳ್ತಿತ್ತು. ಅಂದ್ರೆ ಒಟ್ಟಾರೆಯಾಗಿ ನೀವು ಆಲೋಚನೆ ಮಾಡಿದ್ರೆ 370 ಏನು ಹೇಳ್ತದೆ, 35A ಏನು ಹೇಳ್ತದೆ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಇದ್ದಾಗೆ ಅದೇ ರೀತಿ ಹೇಳ್ತಿತ್ತು. ಹಾಗಾಗಿ ಅಲ್ಲಿರ್ತಕ್ಕಂತಹ ಈ ಒಂದು ಏನು ವಿಶೇಷ ಅಧಿಕಾರ ಇದೆ ಅದನ್ನು ದುರ್ಬಲವಾಗಿ ತಗೊಳ್ತಾ ಇದ್ರು ಅಲ್ಲಿಯ ಜನರಿಗೆ. ನೋಡಿ, ನಿಮಗೊಂದು ಸಿಂಪಲ್ ಆಗಿ ಹೇಳಬೇಕಾದ್ರೆ, ಅಲ್ಲಿ ಒಂದು ಉದ್ಯಮ ಪ್ರಾರಂಭ ಆಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ನೀವು ಹೊರಗಿಂದ ಏನಾದ್ರೂ ಬಂದು ಇಂಡಸ್ಟ್ರಿ ಹಾಕ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಒಂದು ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಏನಿದ್ರು ಕೂಡ ಅಲ್ಲಿಯವರೇ ಮಾಡ್ಬೇಕು ಸರಿ, ಒಂದು ಹಂತದ ನಂತರ ಸರಿ. ಬಟ್ ಅದರ ನಂತರ ಅಲ್ಲಿಯ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಇಲ್ಲ. ಅಲ್ಲಿಯ ಯುವಕರಿಗೆ ಉದ್ಯೋಗ ಕೊಟ್ಟದ್ದು ಇದು 2 ಕುಟುಂಬ ಕಲ್ಲು ಬಿಸಾಡುವಂಥದ್ದು. ಪರ್ ಡೇ 500 ರೂಪಾಯಿ, ಪರ್ ಡೇ 500 ರೂಪಾಯಿ ಅವರಿಗೆ. ಅಂದ್ರೆ ಅವ್ರಿಗೆ ಯಾರು ಕೊಡ್ತಿದ್ರು? ಆ ಪ್ರತ್ಯೇಕವಾದಿಗಳಿಗೆ ಹಿಂದೆ ಬೆಂಬಲ ಇದ್ದದ್ದೇ ಪಾಕಿಸ್ತಾನ. ಇದು ಜಗಜ್ಜಾಹಿರು, ಇದೇನು ಮುಚ್ಚುಮರೆಯಲ್ಲ. ಅದನ್ನು ಪೋಷಿಸ್ತಿದ್ದವರು ಪಾಕಿಸ್ತಾನ. ಇವತ್ತಿಡೀ ವಿಶ್ವವೇ ನಮ್ಮ ಕಡೆ ನೋಡುವಾಗ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ಗೆ ದೇಶದ ನಮ್ಮ ಆಂತರಿಕ ವಿಷಯ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಉಂಟಾ ಸರ್? ಹಾಗಾಗಿ ಇದರ ಹಿಂದೆ ಇರತಕ್ಕಂಥದ್ದು ಪಾಕಿಸ್ತಾನ. ಪ್ರತ್ಯೇಕವಾದಿಗಳ ಹಿಂದೆ ಆಜಾದ್ ಕಾಶ್ಮೀರ್. ನೋಡಿ, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗೆ ಸದರ್ ಇ ರಿಯಾಸತ್ ಅಂತೇಳಿ ಕರಿತಿದ್ರು. ಅಂದ್ರೆ ಎಲ್ಲಿ ತನಕ ವ್ಯವಸ್ಥೆ ಆಗ್ತಿತ್ತು ನೋಡಿ, ಅದೇ ಪ್ರತ್ಯೇಕವಾದಂತಹ ಒಂದು ರಾಷ್ಟ್ರ ಅನ್ನುವ ಮಟ್ಟಿಗೆ ಅವರ ಮನಸ್ಥಿತಿ ಇತ್ತು. ಹಾಗಾಗಿ ಇದು ಪೂರ್ಣವಾಗಿ ತ್ಯಜಿಸಬೇಕು. ದೇಶ ಒಂದೇ, ಕಾಶ್ಮೀರದಿಂದ ಹಿಡಿದು ಶ್ರೀನಗರ ತನಕ ದೇಶ ಒಂದೇ ಅಂತ ಹೇಳುವಂತ ಭಾವನೆ ಬರಬೇಕಾಗಿತ್ತು. ಹಾಗಾಗಿ ಈ ಕಾನೂನನ್ನ ರದ್ದು ಮಾಡಬೇಕಾಗಿತ್ತು. ಮತ್ತೆ ಇನ್ನೊಂದು ಬೇಜಾರು ಸ್ವಲ್ಪ ನಾನು ಮಾತಾಡ್ತೇನೆ.
ಇವಾಗಲೇ ರಾಘವೇಂದ್ರ ಕೆ ಸಾಕಷ್ಟು ಪರಿಚಯ ಮಾಡಿದರು. ಈ 35ನೇ ಒಂದು ವಿಧಿ ಉಂಟಲ್ಲ, ಉಂಟಲ್ಲ, ಇದರಿಂದ ಏನಾಯ್ತು ಕೇಳಿದ್ರೆ 370ಕ್ಕೆ ಪೂರಕವಾಗಿ ನಿಂತಿದ್ದು 1954ರಲ್ಲಿ ಇದನ್ನು ಮಂಡಿಸ್ಕೊಳ್ತಾರೆ, ಅಂದರೆ ತರ್ತಾರೆ ಅದನ್ನು. ಇದ್ರ ಪ್ರಕಾರ ಏನಾಗುತ್ತೆ ಕೇಳಿದರೆ, ಕೇಂದ್ರ ಸರ್ಕಾರಕ್ಕೆ 3 ಐಟಮ್ನಲ್ಲಿ ಮಾತ್ರ ಅಧಿಕಾರ ಇರುವಂತಹದ್ದು ಕಾಶ್ಮೀರದಲ್ಲಿ. ಒಂದು ನಿಮ್ಮ ರಕ್ಷಣೆ, ಡಿಫೆನ್ಸ್ ಇರಬಹುದು, ಇನ್ನೊಂದು ಫಾರಿನ್ ಅಫೇರ್ಸ್ ಬಗ್ಗೆ ಇರಬಹುದು, ಇನ್ನೊಂದು ನಿಮ್ಮ ಕಮ್ಯುನಿಕೇಶನ್ ಬಗ್ಗೆ ಮಾತ್ರ ಬಿಟ್ಟರೆ ಮತ್ತೆಲ್ಲ, ಇವನ್ RTI ಆಕ್ಟ್ ಕೂಡ ಅಲ್ಲಿ ಅಪ್ಲೈ ಆಗೋಲ್ಲ, ಮಾಹಿತಿ ಹಕ್ಕು ಇಲ್ಲ, ನೀವು ಕೊಡುವ ಟ್ಯಾಕ್ಸು ಯಾವುದನ್ನು ಕೂಡ ನೀವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಮಾಡುವುದಿದ್ರೆ ಸಮವರ್ತಿ ಪಟ್ಟಿ ಅಂತ ಕೇಳ್ತೇವೆ, ಕಂಕರೆಂಟ್ ಲಿಸ್ಟ್ ಮಾಡುವುದಿದ್ರು ಕೂಡ ನೀವು ಅಲ್ಲಿನ ಅಸೆಂಬ್ಲಿ ಒಪ್ಪಿಗೆ ಪಡ್ಕೊಂಡೇ ಮಾಡಬೇಕಾಗತ್ತೆ. ಅದರ ಅರ್ಥ ಏನು ಕೇಳಿದ್ರೆ ಟೋಟಲಿ ಅದು ಬೈಫರ್ಕೇಟ್ ಆಗಿತ್ತು. ಆ ದೃಷ್ಟಿಯಿಂದ ಏನಾಯ್ತು, ಇದು ಎಲ್ಲವನ್ನೂ ಬೆಳೆಸ್ತಲ್ಲಿ ಯಾಕೆ ಕೇಳಿದ್ರೆ ಅಲ್ಲಿ ಕೆಣಿಯವರು ಹೇಳಿದಾಗೆ ಅಲ್ಲಿ ಯಾವುದನ್ನು ಬೆಳಲಿಕ್ಕೆ ಬಿಡಲಿಲ್ಲ, ಅದು ಕುಟುಂಬದ ಆಸ್ತಿಯಾಗಿ ಮುಂದುವರಿತು. ಇದೇನಾಯ್ತು, ಇದನ್ನು ಅಡ್ವಾಂಟೇಜ್ ತಗೊಂಡದ್ದು ಪಾಕಿಸ್ತಾನದವರು. ಅಲ್ಲಿ ಸಪರೇಟಿಸ್ಟ್ ಬೆಳಲಿಕ್ಕೂ ಅವರೇ ಕಾರಣ ಆಯಿತು. ಯಾಕೆ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಕಾಣದಂತ ಒಂದು ಆರ್ಟಿಕಲ್ ಇದ್ರೆ ಅದು 370 ಅಥವಾ 35 ವಿಧಿ, ಸಾಕಷ್ಟು ವಿರೋಧಿಸಲ್ಪಟ್ಟಂತ ಆರ್ಟಿಕಲ್. ಖಂಡಿತವಾಗಿ. ಯಾಕೆ ಕೇಳಿದ್ರೆ ಯಾವ ದೇಶವೂ ಕೂಡ ಇದನ್ನು ಒಪ್ಕೊಳ್ಳಿ ಸಾಧ್ಯ ಇಲ್ಲ. ನಾವು 70 ವರ್ಷ ಸಹಿಸ್ಕೊಂಡು ಬಂದಿದ್ದೇವಲ್ಲ, ಇದಕ್ಕೆ ಹೇಳುದು ಭಾರತೀಯರು ಟಾಲರೆನ್ಸ್ ಅಂತ, ಸಹಿಷ್ಣುಗಳಂತ ಹೇಳಿದ್ರೆ ಇದು. ಯಾಕೆ ಕೇಳಿದ್ರೆ ಇದನ್ನು ಸಹಿಸಿಕೊಂಡು ನಾವು ಬದುಕಿ ಬಂದಿದ್ದೇವೆ, ಅದನ್ನು ಉಳಿಸ್ಕೊಂಡಿದ್ದೇವಲ್ಲ, ಖಂಡಿತ ನಮ್ಮ ಹೆಗ್ಗಳಿಕೆ ಅಂತ ಮಾಡಿಸ್ತದೆ. ಖಂಡಿತ ಇವತ್ತಿನ ಬದಲಾವಣೆ ಉಂಟಲ್ಲ, ಇದು ವಿಶ್ವ ಮಟ್ಟದಲ್ಲಿ ಚರ್ಚೆ ಮಾಡಬೇಕಂತ ವಿಚಾರ ಇದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಕೆಲವು ದಿನಗಳ ಹಿಂದೆ ಒಂದು ಕರೆ ಇದೆ. ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ರಾಜೇಶ್ ಅಂತ. ಹೇಳಿ ಸರ್, ಹೇಳಿ. ಅದೇ ನೋಡಿ, ರಾಜ ಹರಿಸಿಂಗ್ ಕಾಲದಲ್ಲಿ ಅವರ ಅದನ್ನು 70 ವರ್ಷ ಅವರಿಗೆ ಬೇಕಾದಾಗಿ ಅವರೆಲ್ಲ ಅವರಿಗೆ ಬೇಕಾದ ಏನು ಬೇಕಾದ ಮಾಡ್ಕೊಂಡು ಹೋದ್ರು. ಅದು ಏನಿಲ್ಲ ಆಗ್ರೆ ಅರಸಾಗಿದ್ರು, ರಾಜ ಆಗಿದ್ರು. ನಂತರ ಆಳ್ವಿಕೆ ಮಾಡಿದವರು ಕೂಡ ರಾಜರಾಗಿ ಆಳ್ಕೊಂಡು ಬರ್ಕೊಂಡು ಬಂದ್ರಲ್ಲ. ಖಂಡಿತ. ಹೊರಗಿನ ಅವ್ರು ಯಾರು ಎಂಟರ್ ಮಾಡೋದಿಲ್ಲ, ಲ್ಯಾಂಡ್ ಪರ್ಚೇಸ್ ಮಾಡೋದಿಲ್ಲ, ಏನ್ ಡೆವಲಪ್ ಮಾಡೋದಿಲ್ಲ, ಇಂಡಸ್ಟ್ರಿ ಮಾಡೋದಿಲ್ಲ, ಏನ್ ಮಾಡೋದಿಲ್ಲ, ಎಜುಕೇಶನ್ ಕೂಡ ಮಾಡೋದಿಲ್ಲ. ಅದು ಬಿಟ್ಟು ಅದಕ್ಕೆ ಹುಡುಗಿ ಮತ್ತೆ ಆದ್ರೆ ಆಸ್ತಿ ಅವರಿಗೆ ಕೊಡೋದಿಲ್ಲ, ಅದು ಊಟ ಮದುವೆ ಕೊಡ್ಬೋದು. ಅದು ಯಾವ ನ್ಯಾಯ? ಗಂಡು ಮದುವೆ ಆದ್ರೆ ಇನ್ನೊಂದು ದೇಶದ ರಾಜ್ಯದ ಹುಡುಗಿಯ ಮದುವೆ ಆದ್ರೆ ಅವ್ರಿಗೆ ಹಾಕು, ಹುಡುಗಿ ಇನ್ನೊಂದು ರಾಜ್ಯದ ಮದುವೆ ಆದ್ರೆ ಅವ್ರಿಗೆ ಇಷ್ಟ ಹಾಕಿಲ್ಲ. ಖಂಡಿತ ಖಂಡಿತ. ಇನ್ನೊಂದು ಬೋಲ್ಡ್ ಸ್ಟೆಪ್ ತಗೊಂಡಿದ್ರು ಇನ್ಮೇಲೆ ಈ ಕಲ್ಲು ಹೊಡೆಯುವುದು ಇದೆಲ್ಲ ಈಚೆ ಇರ್ತದೆ. ಆಟದೊಟ್ಟಿಗೆ ಅವರಿಗೆ ಸಂಬಂಧ ಇಟ್ಕೊಂಡಿದ್ದಾರೆ, ಅದಕ್ಕೆ ಬೇಕಾದ ಆಸೆ ಮಾಡ್ತಾರೆ. ವ್ಯವಸ್ಥೆನ ಅವ್ರಿಗೆ ಕಲ್ಲು ಹೊಡೆದ ಸೇನೆ ನಮ್ಮ ಕಾರ್ಯಕರ್ತರಿಗೆ ಕಲ್ಲು ಹೊಡಿತಾರೆ ಅಂತ ಹೇಳಿ ಬೇಡದನ್ನು ಮಾಡ್ಕೊಂಡು ಇದಕ್ಕೆಂತ ಬೇಸಾದ ವಿಚಾರ ಏನು ಅಂತ ಹೇಳಿ. ಆದ್ರಿಂದ ಈ ವಿಧಿಯನ್ನು ಎಲ್ಲರೂ ಸ್ವಾಗತಿಸಿ ಸರ್, ಸ್ವಾಗತಿಸಿ. ಸಂತೋಷ. ಎಸ್, ಖಂಡಿತ ಸರ್, ಖಂಡಿತ. ಧನ್ಯವಾದಗಳು ನಿಮ್ಮೊಂದು ಅಭಿಪ್ರಾಯಕ್ಕೆ. ಈಗಾಗಲೇ ನಾವು ಮಾತಾಡೋ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಹರಿಸಿಂಗ್ ಇದ್ದ ಆಗಿರ್ಬೋದು, ಸಾಕಷ್ಟು ಇತಿಹಾಸವನ್ನು ಕೂಡ ಹೇಳಿದ್ರು. ಇನ್ನು ಜೊತೆಗೆ ಮಾತಾಡಬೇಕಾಗತ್ತೆ, ಕಳೆದ ಒಂದು ವಾರದಿಂದ ಈಚೆಗೆ ಕಾಶ್ಮೀರದಲ್ಲಿ 25,000 35,000ದಷ್ಟು ಸೈನಿಕರನ್ನ ಜಾಸ್ತಿ ಮಾಡುವಂಥ ಒಂದು ವಿಚಾರಗಳು ಎಲ್ಲವೂ ಕೂಡ ಸರ್ಕಾರದಿಂದ ನಡೀತು. ನಂತರ ಒಂದು ವಿಚಾರ ಕೂಡ ಹೊರಗೆ ಬಂತು, ನರೇಂದ್ರ ಮೋದಿ ಅವರು ಬಾವುಟವನ್ನು ಆಗಸ್ಟ್ 15ರಂದು ಕಾಶ್ಮೀರದಲ್ಲೇ ಹಾರಿಸ್ತಾರೆ ಅನ್ನುವಂಥ ಒಂದು ವಿಚಾರವಾಗಿ ಮಾತುಕತೆಗಳೆಲ್ಲವೂ ಕೂಡ ಆಯಿತು. ಆದರೆ ಆ ಸಂದರ್ಭದಲ್ಲಿ ಏನಾದರೂ ಪಾಕಿಸ್ತಾನ ಏನಾದರೂ ಉರಿದು ಏನಾದರೂ ಮಾಡಿದರೆ, ಈಗಾಗಲೇ ಇಮ್ರಾನ್ ಖಾನ್ ಅವರು ಹೇಳಿರೋ ಹಾಗೆ ನಾವು ಏನಾದರೂ ಒಂದು ವ್ಯವಸ್ಥೆಗಳನ್ನು ಮಾಡ್ಬೋದೇನೋ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶಗಳು ಸೇನೆ ಮೇಜರ್ ಜನರಲ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಆಗಸ್ಟ್ 15ರಂದು ನಮ್ಮ ಸ್ವಾತಂತ್ರ್ಯದ ದಿನ ಒಂದು ಕಲ್ಲು ತೂರಿದ್ರೆ ಅವನ ಶವ ಮತ್ತೆ ಮನೆಗೆ ಬಿಡುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅಷ್ಟು ಸುಲಭ ಇಲ್ಲ ನೋಡಿ. ನಾನು ಕೂಡ ಶ್ರೀನಗರ್ ಲದ್ದಾಖ್ ಭಾಗದಲ್ಲಿ ನನ್ನ ಒಂದು ಯಾತ್ರೆಗಳನ್ನು ನೋಡಿದ್ದೇನೆ. ಅಲ್ಲಿಯ ಜನರ ಮನಸ್ಸಿನ ಭಾವನೆಗಳನ್ನ ಸಾಮಾನ್ಯನಾಗಿ ಹತ್ತಿರ ಹೋಗಿ ನೋಡಿದ್ದೇನೆ ಸರ್. ಅಲ್ಲಿ ಇರ್ತಕ್ಕಂಥದ್ದು ಒಂದೇ 2 ಕುಟುಂಬದ ಆಸ್ತಿ. ಈ ರದ್ದಾದ್ರಿಂದ 2 ಕುಟುಂಬದ, ಇವತ್ತು ಲದ್ದಾಖಿನ ಒಬ್ಬ MP ಯುವ ಸಂಸದ ಬಹಳ ಚೆನ್ನಾಗಿ ಮಾತಾಡಿದ್ದಾನೆ. ಅವ ಹೇಳಿದಾನೆ 2 ಕುಟುಂಬದ ಖಾನಾ ರೋಟಿ ಮತ್ತು ಇದು ಏನು ಬಟ್ಟೆ ಅದು ಹೋಗುದು ಬಿಟ್ರೆ ಕಾಶ್ಮೀರಕ್ಕೆ ಏನು ಹೋಗುದಿಲ್ಲ ಅಂತ ಹೇಳುವುದನ್ನು ಬಹಳ ಚೆನ್ನಾಗಿ ಹೇಳಿ. ಇದು ಸತ್ಯ. ಅಲ್ಲಿರ್ತಕ್ಕಂಥ ಜನರ ಭಾವನೆ ಏನುಂಟು ಅಂತ ಹೇಳಿದ್ರೆ, ನಾವು ಎಂದೆಂದಿಗೂ ಭಾರತದ ಜೊತೆಗೆ ಇರಬೇಕು ಅಂತ ಹೇಳುವಂತ ಭಾವನೆ ಇದೆ. ರಾಜಕಾರಣಿಗಳು ಮತ್ತು ತನ್ನ ಜೀವನವನ್ನು ಬೆಳೆಸ್ಕೊಳ್ಬೇಕಾದವರು ತನ್ನ ಮಕ್ಕಳನ್ನ ವಿದೇಶದಲ್ಲಿ ಇಟ್ಟು ಈ ಮಕ್ಕಳ ಹತ್ರ ಕಲ್ಲು ಹೊಡಿಸ್ಕೊಳ್ಳುವವರು ಮಾತ್ರ ಅವರ ನಿದ್ರೆ ಇವತ್ತು ಹೋಗಿದೆ ಬಿಟ್ರೆ ದೇಶದಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ವಾತಾವರಣ ಇಲ್ಲ. ಇವತ್ತು ನಮ್ಮ
ಜಮ್ಮು ಅಂತೂ ಶಾಂತಿಯ ಭಾಗ. ಲದ್ದಾಖಿಗೆ ಮಾತ್ರ ಈ ದೇಶ, ನಾನು ನಿನ್ನೆ ಕೂಡ ಉಲ್ಲೇಖ ಮಾಡಿದೆ, ಲದ್ದಾಖಿಗೆ ಈ ದೇಶ ಬಹಳ ದೊಡ್ಡ ಒಂದು ತಪ್ಪು ಮಾಡಿದೆ. ಯಾಕೆ ಗೊತ್ತಾ, ಇವತ್ತು ಇಡೀ ದೇಶದ ಒಂದು ಸ್ವಿಟ್ಜರ್ಲ್ಯಾಂಡ್ ಯಾವುದು ಕೇಳಿದ್ರೆ ಲದ್ದಾಖ್. ಅಂತಹ ಒಂದು 6 ತಿಂಗಳು ಹಿಮ, 6 ತಿಂಗಳು ಅಲ್ಲಿ ಇದು ಇರುವಂಥದ್ದು. ಹಾಗಾಗಿ ಅಂತಹ ಭಾಗಕ್ಕೆ ನಾವು ಇವತ್ತು ಗಮನ ಕೊಡಬೇಕಿತ್ತು. ಯಾವ ರೀತಿ ನರೇಂದ್ರ ಮೋದಿ ಅವರು ಪ್ರಥಮ ಬಾರಿ ಪ್ರಧಾನಮಂತ್ರಿ ಆದ ನಂತರ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳಿಗೆ ನಾವು ಗಮನ ಕೊಟ್ಟಿದ್ದ, ಅದೇ ರೀತಿ ಇವತ್ತು ಗಮನ ಕೊಡಬೇಕಾಗಿದೆ. ಇನ್ನು ನಾವು ಮತ್ತೆ ಪುನಃ 370ನೇ ವಿಧಿ ಸರ್ ಹೇಳಿದಾಗೆ ವಿಧಿವಶವಾಗಿದೆ. ಇನ್ನು ನಮ್ಮ ಮುಂದೆ ಇರುವಂತ ಟಾರ್ಗೆಟ್ ಯಾವುದು, ಯಾವುದನ್ನು ನಾವು ಇವತ್ತು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದೇವೆ, ಯಾವುದನ್ನು ನಾವು ಇನ್ನು ಮುಂದೆ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೇವೆ, ಅದನ್ನು ಮಾಡಬೇಕಾದಂಥದ್ದು ಇಡೀ ದೇಶದ ಕರ್ತವ್ಯ. ಇದು ಕೇವಲ ರಾಜಕೀಯ ಪಕ್ಷದ ಕರ್ತವ್ಯ ಅಲ್ಲ, ಇಡೀ ದೇಶದ ಕರ್ತವ್ಯ. ಮಾಡಲೇಬೇಕು ನಾವು. ಇವತ್ತು ಅನ್ಯಾಯ ಆಗಿದೆ, ಜಮ್ಮುಗೆ ಅನ್ಯಾಯ ಆಗಿದೆ. ವಿಶೇಷವಾಗಿ ಆ 3 ಭಾಗದಲ್ಲಿ ನೀವು ಆಲೋಚನೆ ಮಾಡಿದರೆ ಲದ್ದಾಖಿಗೆ ಅನ್ಯಾಯ ಆಗಿದೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ. ಇವತ್ತು ಲದ್ದಾಖ್ನ ಒಂದು ಸಂಸದ ಹೇಳ್ತಾನೆ, ಇವತ್ತು ಅಲ್ಲಿರ್ತಕ್ಕಂಥ ಮೀಸಲಾತಿಯನ್ನು ಪರಿಪೂರ್ಣವಾಗಿ ತಗೊಂಡವರು ಕಾಶ್ಮೀರಿಯರು. ಅದು ಜಮ್ಮುಗೂ ಸಿಗ್ಲಿಲ್ಲ, ಅದು ಲದ್ದಾಖಿಗೂ ಸಿಗ್ಲಿಲ್ಲ. ಹಾಗಾಗಿ ಅದನ್ನ ಪರಿಪೂರ್ಣ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂತಹ ಪೂರ್ಣವಾಗಿ ಆ ಕೇಂದ್ರಾಡಳಿತ ಪ್ರದೇಶವಾಗಿ ಜಮ್ಮು ಮತ್ತು ಕಾಶ್ಮೀರ ಮಾಡಿದ್ದಾರೆ, ವಿಶೇಷವಾಗಿ ಲದ್ದಾಖನ್ನು ಬೇರೆಯಾಗಿ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದಾರೆ. ಹಾಗಾಗಿ ಅದನ್ನು ನಾವು ಇವತ್ತು ಟಾರ್ಗೆಟ್ ಮಾಡಿ ಅಭಿವೃದ್ಧಿ ಮಾಡಬೇಕು. ಆ ಮೂಲಕ ಅಲ್ಲಿರ್ತಕ್ಕಂಥ ಜನರ ಮನಸ್ಸನ್ನು ಗೆಲ್ಲಬೇಕು. ಯಾಕಾಗಿ ನಾವು ಭಾರತದ ಇದ್ದೇವೆ ಅಂತ ಹೇಳುವಂಥ ಭಾವನೆ ಬರಬಾರ್ದು. ಭಾರತದೊಟ್ಟಿಗೆ ಇದ್ದದಕ್ಕೋಸ್ಕರ ಹೆಮ್ಮೆ ಪಡ್ತಕ್ಕಂಥ ಭಾವನೆಯನ್ನ ಖಂಡಿತವಾಗಿಯೂ 4 ವರ್ಷ, ಇವತ್ತು ನಮ್ಮ ಅಮಿತ್ ಶಾ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ನಮ್ಮ ಮುಂದೆ 4 ವರ್ಷದಲ್ಲಿ ಅದನ್ನ 100ಕ್ಕೆ 100 ನಾವು ಅದನ್ನು ಅಭಿವೃದ್ಧಿ ಹೊಂದಿದ ರಾಜ್ಯದೊಟ್ಟಿಗೆ ಅದನ್ನು ಹೊಂದಿಕೊಳ್ತೇವೆ. ಯಾವ ರೀತಿ ಅಹಮದಾಬಾದ್ ಇದೆಯೋ, ಯಾವ ರೀತಿ ನನ್ನ ಬೆಂಗಳೂರು ಇದೆಯೋ, ಅದೇ ರೀತಿ ಇವತ್ತು ಶ್ರೀನಗರ ಆಗಬೇಕು ಅಂತ ಹೇಳುವಂತ ಏನು ಕಲ್ಪನೆ ಇದೆ, ಅದು ಸಾಕಾರಗೊಳ್ಬೇಕು ಅಂತ ಹೇಳುವುದನ್ನು ನಾನು ಭಾವಿಸ್ತೇನೆ. ಒಂದು ವಿರಾಮದ ನಂತರ ಮತ್ತೆ ಇದೇ ವಿಚಾರವಾಗಿ ಚರ್ಚೆನ ಮಾಡ್ತಾ ಹೋಗ್ತೇನೆ. ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ಕಾಶ್ಮೀರದಲ್ಲಿ ನಿನ್ನೆಗಿಂತ ಮುಂಚೆಯಿಂದ ಯೋಚನೆಯನ್ನ ಮಾಡ್ತಾ ಹೋದ್ರೆ, ಸುದೀರ್ಘ ಇತಿಹಾಸವನ್ನು ಗಮನಿಸ್ತಾ ಹೋದ್ರೆ ಅದೊಂದು ರೀತಿ ನರಕ ಆಗಿತ್ತು. ಅಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಇದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮುಂದಿನ ಒಂದು ಹಂತದಲ್ಲಿ ಏನೇನೆಲ್ಲ ಒಂದು ಬಿಜೆಪಿಯ ಕೇಂದ್ರ ಸರ್ಕಾರ ಮಾಡಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ಸಾಗ್ತಾ ಹೋಗುತ್ತೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೆ ಸ್ವಾಗತ. ಕಾಶ್ಮೀರದಲ್ಲಿ ಬದಲಾವಣೆಯ ಗಾಳಿ ಬೀಸಬೇಕಾಗಿದೆ. ಅದನ್ನ ಯಾವ ರೀತಿ ಕೇಂದ್ರ ಸರ್ಕಾರ ಬೀಸುವಂತ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನವನ್ನ ಪಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಯಾಕೆಂತಂದ್ರೆ ಅಭಿವೃದ್ಧಿಗಳಾಗಬೇಕಾದದ್ದು ಅನಿವಾರ್ಯತೆ ಇದೆ, ಅವಶ್ಯಕವಾಗಿದೆ. ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಈ 3 ಪ್ರದೇಶಗಳು ಕೂಡ ಈಗ ಕೇಂದ್ರಾಡಳಿತ ಪ್ರದೇಶಗಳಾಗಿದೆ. ಯಾವ ರೀತಿಯಲ್ಲಿನ ಒಂದು ವ್ಯವಸ್ಥೆಗಳು ಜಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗ್ತೇವೆ. ಸರ್, ಈಗಾಗಲೇ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ 2 ಕೂಡ ಕೇಂದ್ರಾಡಳಿತ ಪ್ರದೇಶಗಳಾಗಿದೆ. ಈ ನಿಟ್ಟಿನಲ್ಲಿ ಮಾತಾಡ್ತಾ ಹೋದರೆ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಒಂದು ಅಧಿಕಾರಗಳು ಒಂದು ಹಂತದಲ್ಲಿ ಸಿಗುತ್ತೆ. ಈ ನಿಟ್ಟಿನಲ್ಲಿ ಏನೆಲ್ಲ ಆಗ್ಬೋದು ಸರ್ ಅಂತ ಖಂಡಿತವಾಗಿ ಕೇಂದ್ರಾಡಳಿತ ಪ್ರದೇಶ ಖಂಡಿತವಾಗಿ ಯಾಕೆ ಹೇಳಿದ್ರೆ ಮುಖ್ಯವಾಗಿ ಮಾಡಬೇಕಾದ ಆರ್ಟಿಕಲ್ 370 ತೆಗೆದ ತಕ್ಷಣ ಮಾಡಬೇಕಾದಂತಹದ್ದು ಅಲ್ಲಿರುವ ಸಮಸ್ಯೆಗಳಿಗೆ ಮೊದಲು ಸ್ಪಂದಿಸಬೇಕಾಗತ್ತೆ. ನಿಮ್ಗೆ ಗೊತ್ತಿದೆ, ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷಗಳ ನಂತರವೂ ಕೂಡ ಕಾಶ್ಮೀರದಲ್ಲಿ ಅದರ ಸ್ಥಿತಿ ಅಧೋಗತಿಯಾಗಿಬಿಟ್ಟಿದೆ. ಯಾವುದೇ ಇಂಡಸ್ಟ್ರಿ ಆಗಲಿ, ಯಾವುದೇ ಶಿಕ್ಷಣ ಆಗಲಿ, ಯಾವುದೇ ಆರೋಗ್ಯವಾಗಲಿ, ಯಾವುದೇ ಸಂಪರ್ಕ ಯಾವುದೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಗುಂಡಿನ ಅಡಿಯಲ್ಲಿ ಬದುಕಬೇಕಾದಂಥ ಸ್ಥಿತಿ, ಬಂದೂಕಿನ ಅಡಿಯಲ್ಲಿ ಬದುಕಬೇಕಾದಂಥ ಸ್ಥಿತಿ, ಭಯೋತ್ಪಾದನೆ ಕಾಡ್ತಾ ಇತ್ತು, ಪಾಕಿಸ್ತಾನದ ಅಟ್ಯಾಕ್ ಆಗುವಂಥ ಸ್ಥಿತಿ, ಇದೆಲ್ಲ ಸಂದಿಗ್ಧವಾದ ಸ್ಥಿತಿಯಲ್ಲಿ ಅಲ್ಲಿನ ಜನ ಬದುಕ್ತಾ ಇದ್ರು. ಇದನ್ನು ನಾವು ಅರ್ಥಕೊಳ್ಬೇಕಾಗತ್ತೆ. ಯಾಕೆ ಕೇಳಿದ್ರೆ ಕೇಂದ್ರ ಸರ್ಕಾರದ ಮುಂದೆ, ಯಾಕೆ ಯಾವುದೇ ಸರ್ಕಾರ ರಾಜ್ಯದಲ್ಲಿ ಬರಲಿ, ಅಲ್ಲಿ ತೊಂದರೆ ಇಲ್ಲ, ಆದರೆ ಕೇಂದ್ರ ಸರ್ಕಾರದ ಮುಂದೆ ಇರುವ ಮೊದಲ ಪ್ರಯಾರಿಟಿ ಏನು ಕೇಳಿದ್ರೆ ಮೊದಲು ಭದ್ರತೆಯನ್ನು ಕಾಪಾಡುವಂತಹದ್ದು, ಜನರಿಗೆ ಜೀವ ರಕ್ಷಣೆ ಕೊಡಬೇಕಾಗತ್ತೆ. ಎರಡನೇದಾಗಿ ಮುಖ್ಯವಾಗಿ ಮೂಲ ಸೌಕರ್ಯಗಳು ಇಲ್ಲ ಅಲ್ಲಿ. ನಿಮ್ಗೆ ಗೊತ್ತಿದೆ, ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಸ್ವರ್ಗ ಇದ್ದಾಗ ನಾವು ಹೇಳ್ತೇವೆ. ನಾನೇನು ಹೋಗ್ಲಿಲ್ಲ, ಆದ್ರೆ ಪತ್ರಿಕೆಗಳಲ್ಲಿ ಅಥವಾ ಪುಸ್ತಕ ಓದಿದ್ರೆ ಹೇಳ್ತಾರೆ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಅಷ್ಟು ಒಂದು ನೈಸರ್ಗಿಕ ಸಂಪತ್ತಿರುವಂತಹ ಒಂದು ರಾಜ್ಯ ಇದ್ರೆ ಅದು ಜಮ್ಮು ಕಾಶ್ಮೀರ ಅಲ್ವಾ. ಅಂತ ನೈಸರ್ಗಿಕವಾದ ಸಂಪತ್ತಿರುವ ರಾಜ್ಯವನ್ನು ನಾವು ಸಂಪದ್ಭರಿತವಾದ ರಾಜ್ಯವನ್ನು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ತಗೊಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಿದೆ, ಇದುವರೆಗೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿದ್ದೆ ಜಮ್ಮು ಕಾಶ್ಮೀರದ ಮೇಲೆ, ಆದ್ರೆ ಅದಕ್ಕೆ ಫಲ ಏನು ತಗೊಂಡಿದ್ದೇವೆ? ಏನೂ ಸಿಗ್ಲಿಲ್ಲ. ಯಾಕೆ?
ಇರುವಂತಹದ್ದು ನಮ್ಮ 1% ಜನಸಂಖ್ಯೆ ಇಲ್ಲಂತೆ. ದೇಶದ 1% ಜನಸಂಖ್ಯೆ ಇಲ್ಲದಂತ ಕಾಶ್ಮೀರಕ್ಕೆ 10% ಜಾಸ್ತಿ ಖರ್ಚು ಮಾಡಿದ್ದೇವೆ. ಆದ್ರೆ ಅಲ್ಲಿಂದ ಏನೂ ನಮಗೆ ಫಲ ಸಿಗ್ಲಿಲ್ಲ ಅಥವಾ ಜನರಿಗೂ ಲಾಭ ಸಿಗ್ಲಿಲ್ಲ. ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಇವತ್ತು ಸರ್ಕಾರದ ಮುಂದಿರುವ ಯೋಜನೆ ಏನು ಕೇಳಿದ್ರೆ, ಅಲ್ಲಿ ಮೊದಲು ಜನರಿಗೆ ಭದ್ರತೆ ಕೊಡುವಂತಹದ್ದು, ಆರ್ಥಿಕತೆಯನ್ನು ಬೆಳೆಸುವಂತಹದ್ದು, ಶಿಕ್ಷಣ, ಆರೋಗ್ಯ, ಮೂಲ ಸೌಕರ್ಯವನ್ನು ಕೊಡಬೇಕಾಗತ್ತೆ. ಜನರಿಗೆ ಒಂದು ರೀತಿಯ ಹೊಸ ಜೀವ ಬಂತು, ಹೊಸ ಸರ್ಕಾರ ಬಂತು ಅನ್ನುವ ಭಾವನೆಯನ್ನು ಮೊದಲು ಮೂಡಿಸಬೇಕಾಗತ್ತೆ. ಆವಾಗ ನಿಮ್ಮ ಪಾಕಿಸ್ತಾನ ಕೂಡ ಆ ಕಡೆ ಸುಳಿಯೋಲ್ಲ. ಅಲ್ಲಿ ಭಯೋತ್ಪಾದಕರು ಹುಟ್ಟೋಲ್ಲ. ಭಯೋತ್ಪಾದಕರು ಹುಟ್ಟಲಿಕ್ಕೆ ಇವ್ರದ್ದೇ ಕಾರಣ. ಭಯೋತ್ಪಾದಕರು ಹುಟ್ಟಲಿಕ್ಕೆ 370 ಕಾರಣ. ನಾ ಹೇಳ್ತೇನೆ, ಯಾಕಂದ್ರೆ ಬಡತನ. ಭಯೋತ್ಪಾದಕರು ಯಾರಾಗ್ತಾರೆ? ಬಡತನ ಮಾಡಿದ್ದು. ಬಡತನದಿಂದ ಅವರು ಎತ್ಕೊಳ್ಬೇಕಾಗತ್ತೆ. ಜನರನ್ನು ಬೈದು ಪ್ರಯೋಜನ ಇಲ್ಲ. ಇದನ್ನು ಎನ್ಕ್ಯಾಶ್ ಮಾಡಿದ ರಾಜಕಾರಣಿಗಳಲ್ಲಿ ಇದ್ದಾರಲ್ಲ, ಇವರನ್ನು ಮೊದಲು ಟಾರ್ಗೆಟ್ ಮಾಡಬೇಕಾಗತ್ತೆ. ಮೊದಲು ಅವರ ಬಾಯಿಯನ್ನು ಮುಚ್ಚಬೇಕಾಗತ್ತೆ. ಮತ್ತೆ ಚುನಾವಣೆ ನಡೀಬಹುದು. ನಿಮಗೆ ಈಗ ಜಮ್ಮು ಕಾಶ್ಮೀರ್ ಮತ್ತೆ ಪುನಃ ಹೋಗ್ಬೇಕಾಗತ್ತೆ. ಇಂಥವರು ಉದ್ಭವಿಸಿ ಬರಬಹುದು. ಇವರ ಮೇಲೆ ಕೂಡ ನಿಗಾ ವಹಿಸಬೇಕಾಗತ್ತೆ. ಒಳ್ಳೆ ಸರ್ಕಾರವನ್ನು ಅಲ್ಲಿ ಫಾರ್ಮ್ ಮಾಡಬೇಕಾಗತ್ತೆ. ನಾನು ಹೇಳ್ತೇನೆ, ಜಮ್ಮು ಮತ್ತು ಕಾಶ್ಮೀರ ಅಲ್ಲಿ ಡಿಲಿಮಿಟೇಷನ್ ಮಾಡುವಾಗ ಕೂಡ, ಕ್ಷೇತ್ರ ವಿಂಗಡಣೆ ಮಾಡುವಾಗ ಕಾಶ್ಮೀರಕ್ಕೆ ಜಾಸ್ತಿ ಕೊಟ್ಟಿದ್ರು, ಜಮ್ಮುಗೆ ಕೊಡ್ಲೇ ಇಲ್ಲ, ಕಡಿಮೆ ಮಾಡಿದ್ರು. ಹಾಗೆ ಕೇಳಿದ್ರೆ ಅವರದ್ದೇ ಒಂದು ಲಾಬಿಯನ್ನು ಕ್ರಿಯೇಟ್ ಮಾಡಬೇಕಿತ್ತು. ಕೆಲವು ರೀತಿ ಪರ್ಪಸ್ಫುಲಿ ಜಮ್ಮುವನ್ನು ವೀಕ್ ಮಾಡ್ಲಿಕ್ಕೆ ಕೊಟ್ಟರು. ಮತ್ತೆ ಇಲ್ಲಿ ಡಿಲಿಮಿಟೇಷನ್ ಮಾಡಬೇಕಾಗತ್ತೆ. ಸರಿ ಸಮಾನವಾದ ಕ್ಷೇತ್ರಗಳನ್ನು ವಿಂಗಡಿಸಬೇಕಾಗತ್ತೆ. ಆಗೊಂದು ಆರೋಗ್ಯಪೂರ್ಣ ಸರ್ಕಾರ ಬರುತ್ತೆ. ಕೇಂದ್ರ ನೇರವಾಗಿ ಹಸ್ತಕ್ಷೇಪ ಮಾಡಬೇಕಾಗತ್ತೆ. ಸಾಧಾರಣ ಒಂದು 10 ವರ್ಷಗಳಾದ್ರೂ ಬೇಕಾದಿತ್ತು, ಕಡಿಮೆ ಇಲ್ಲ. ಯಾಕೆ 10 ವರ್ಷಗಳಾದ್ರೂ ಈ ಸರ್ಕಾರ ಅದರ ಮೇಲೆ ನಿಗಾ ವಹಿಸಿದ್ರೆ ಒಂದು ಸಂಪದ್ಭರಿತವಾದ ರಾಜ್ಯವನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಅಂತ ನನಗನ್ಸುತ್ತೆ. ಅದು ಮತ್ತು ಇಚ್ಛಾಶಕ್ತಿಯನ್ನು ಮರಿಬೇಕು. ಸರಿ. ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಿಮ್ಮ ಹೆಸರು? ಸಂತೋಷ್ ಶೆಟ್ಟಿ ಅಂತ, ಮಳವಳ್ಳಿ, ಕುಂದಾಪುರದಿಂದ ಮಾತಾಡ್ತಾ ಇರೋದು. ಎಸ್, ಹೇಳಿ ಸರ್. ಕಾಶ್ಮೀರದ ಭವಿಷ್ಯ ಅನ್ನುವಂತ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ನಿಮ್ಮ ಒಂದು ಅಭಿಪ್ರಾಯ? ಓಕೆ, ಕೊಕ್ಕರ್ಣೆ ಸುರೇಂದ್ರನಾಥ ಶೆಟ್ಟಿ ಅವರೇ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಶೆಟ್ಟಿ ನಮಸ್ಕಾರ ಸರ್. ಇದು ಇವಾಗ ನಾವ್ ಏನಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದೆ ಅಂತಕ್ಕಂಥದ್ದು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಮೋದಿ ಅವರ ಒಂದು ಕೈಕಾರ್ಯ ಇರಬಹುದು ಮತ್ತು ದೇಶದ ಒಳಿತಿಗಾಗಿ ಅವರು ಕೈಗೊಂಡಿರುವಂತಹ ಕ್ರಮಗಳಿರ್ಬೋದು, ಇವೆಲ್ಲ ಕೂಡ ಪ್ರಸ್ತುತ ರಾಜಕೀಯವನ್ನ ಬಿಟ್ಟು ದೇಶದ ಭದ್ರತೆಗಾಗಿ ತೆಗೆದುಕೊಂಡಿರುವಂತಹ ಕ್ರಮ ನಿಜಕ್ಕೂ ಒಂದು ಸ್ವಾಗತಾರ್ಹನೆ. ಆದ್ರೆ 370ನೇ ವಿಧಿ ರದ್ದತಿ ಬಳಿಕ ಏನಾಗತ್ತೆ, ಅಥವಾ ಈ 370 ವಿಧಿಯ ಒಂದು ಆಡಳಿತ ಅನ್ವಯ ಇದುವರೆಗೆ ನಾವು ಅನುಭವಿಸಿದಂತಹ ಒಂದು ಸಂಕಷ್ಟಗಳೇನಿದೆ, ಅಥವಾ ಭಯೋತ್ಪಾದನೆಯನ್ನ ಹುಟ್ಟು ಹಾಕ್ಲಿಕ್ಕೆ ಈ ನೇರವಾಗಿ ವಿಧಿಯೇ ಕಾರಣ. ಯಾಕಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ದೇಶಗಳ ಮಧ್ಯೆ ಕಲಹವನ್ನ ತಂದಾಕ್ಲಿಕ್ಕೆ ಈ 370ನೇ ವಿಧಿ ಏನಿದೆ ಅದು ಬಹಳ ಕ್ಲಿಷ್ಟಕರವಾದಂತಹ ಪದ್ಧತಿ ಈ ಒಂದು ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಮೋದಿ ಸರ್ಕಾರ ಇರಬಹುದು ಅಥವಾ ಮೋದಿಯವರ ಮುಂದಾಳತ್ವದಲ್ಲಿ ಈ ಒಂದು ರದ್ದತಿ, ಈ ಪದ್ಧತಿ ಏನಿದೆ ಅದು ನಿಜಕ್ಕೂ ನಮ್ಮ ಸಮಾಜ ಒಪ್ಪುವಂತದ್ದೇ. ಯಾವುದೇ ರಾಜಕೀಯ ಪಕ್ಷಗಳನ್ನ ನಾನು ಇಲ್ಲಿ ತರ್ತಾ ಇಲ್ಲ. ಸಮಾಜಕ್ಕೆ ಉದ್ಧಾರಕವಾಗುವಂತಹ ಕೆಲಸ, ಹಾಗೆ ಸಮಾಜದಲ್ಲಿ ಇರುವಂತಹ ನಡವಳಿಕೆಗಳಿಗೆ ಪೂರಕವಾಗಿ ಮತ್ತೆ ದೇಶಗಳಲ್ಲಿನ ಒಂದು ಸಮನ್ವಯ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ರದ್ದತಿ ನಿಜಕ್ಕೂ ಸ್ವಾಗತಾರ್ಹವೇ. ಇನ್ನೊಂದೇನಂತ ಹೇಳಿದ್ರೆ, 370ನೇ ವಿಧಿ ರದ್ದತಿ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿವೆ ಅಂತಕ್ಕಂಥದ್ದು. ಒಂದನೇದಾಗಿ ಅಂತ ಹೇಳಿದ್ರೆ, ದ್ವಿಪೌರತ್ವ ಇರುವುದಿಲ್ಲ ಅಲ್ಲಿ. ಯಾವುದೇ ರೀತಿಯ 2 ರೀತಿಯ ಪೌರತ್ವಗಳ ಆಳ್ವಿಕೆಗೆ ಒಂದು ಈ ವಿಧಿ ಅನ್ವಯವಾಗುವುದಿಲ್ಲ. ಅಂದ್ರೆ ಪೌರತ್ವ ಅಲ್ಲಿ ಇರುವುದಿಲ್ಲ. ಮತ್ತೆ ಇನ್ನೊಂದೇನಾಗಿ ಅಂತ ಹೇಳಿದ್ರೆ, ಕೇಂದ್ರ ಕಾನೂನುಗಳು ನೇರವಾಗಿ ಅನ್ವಯಿಸ್ತದೆ. ಏನ್ ಕಾನೂನುಗಳಾಗ್ತವೆ, ಒಂದೇ ತರದಂತಹ ಕಾನೂನುಗಳು ಕೂಡ ಅನ್ವಯಿಸುವಂತಹ ಮಟ್ಟಕ್ಕೆ ಇದು ಹೋಗ್ತದೆ. ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದಂತಹ ಯಾವುದೇ ರೀತಿಯ ಸಪರೇಟ್ ಕಾನೂನುಗಳನ್ನ ಕೂಡ, ಅಲ್ಲಿ ಸಪರೇಟ್ ಆದಂತಹ ಲಾಗಳನ್ನ ಮಾಡುವಂತ ಅವಶ್ಯಕತೆ ಕೂಡ ಇರುವುದಿಲ್ಲ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಮತ್ತೆ ಕೇಂದ್ರದಲ್ಲಿ ಏನ್ ಬೆಳವಣಿಗೆಗಳಾಗ್ತದೆ ಅನ್ವಯಿಸುವಂತದ್ದು ಯಾವುದೇ ಕಾರಣಕ್ಕೂ ಅಲ್ಲಿ ಅನ್ವಯಿಸಿರುವಂತದ್ದು. ಮತ್ತೊಂದಾಗಿ ಏನಂತ ಹೇಳಿದ್ರೆ, ಭಾರತದ ಇತರ ರಾಜ್ಯಗಳ ನಾಗರಿಕರು ಅಲ್ಲಿ ಆಸ್ತಿಗಳನ್ನು ಕೂಡ ಖರೀದಿಸಬಹುದು ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾಗಿ. ಯಾಕಂತ ಹೇಳಿದ್ರೆ, ಈ ಸೈಟ್ ತೆಗೆದುಕೊಳ್ಳುವಂತ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ, ನಮಗೂ ನಮ್ಮ ಮಕ್ಕಳಿಗೂ ಮರಿ ಮಕ್ಕಳಿಗೆ ಇರುವಂತ ಈ ಒಂದು ಆಸೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ದೇಶದ ಉದ್ದಗಲಕ್ಕೂ ಕೂಡ ಹೋಗಿದೆ. ಅದೊಂದು ಬಹಳ ವಿಶೇಷವಾಗಿ ಭಾರತದ ಯಾವುದೇ ರಾಜ್ಯಗಳ ನಾಗರಿಕರು ಕೂಡ ಅಲ್ಲಿ ಆಸ್ತಿಯನ್ನ ಖರೀದಿಸಬಹುದು ಅಂತ. ಇದಕ್ಕೆ ಯಾವುದೇ ರೀತಿಯ ನಿಧಿ ಅಡ್ಡ ಬರುವುದಿಲ್ಲ. ಇನ್ನೊಂದಂತ ಹೇಳಿದ್ರೆ, ಕಾಲಂ 360 ಅನ್ವಯ ಕೇಂದ್ರ ಅಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಕೂಡ ಅಲ್ಲಿಯೂ ಕೂಡ ಘೋಷಿಸಬಹುದು. ಯಾಕಂದ್ರೆ ನಮ್ಮ ಭಾರತಕ್ಕೆ ಮಾತ್ರ ಅನ್ವಯ ಅಲ್ಲ. ಕಾಲಂ 360 ಏನೇ ಹೇಳುತ್ತಂತ ಹೇಳಿದ್ರೆ, ಅಲ್ಲಿಯೂ ಕೂಡ ಕೇಂದ್ರ ಕೂಡ ಅಲ್ಲಿ ಆರ್ಥಿಕ ಪರಿಸ್ಥಿತಿಯು ಕೂಡ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಅಲ್ಲಿಯೂ ಕೂಡ ಅದನ್ನ ಅನೌನ್ಸ್ ಮಾಡ್ಲಿಕ್ಕೆ ಈ ಒಂದು ವಿಧಿ ರದ್ದತಿಯನ್ನ ಅನ್ವಯಿಸುತ್ತೆ. ಮತ್ತೆ 2 ಧ್ವಜಗಳಿರುವುದಿಲ್ಲ. ಯಾವುದೇ ಕಾರಣಕ್ಕೂ ಅಲ್ಲಿ 2 ಧ್ವಜಗಳನ್ನು ಕೂಡ ಒಂದು ಯಾವುದೇ ಧ್ವಜಾರೋಹಣ ಸಂದರ್ಭದಲ್ಲಿರ್ಬೋದು ಅಥವಾ ಒಂದು ರಾಷ್ಟ್ರ, ಒಂದು ದೇಶ ಏಕೆ ಸಂಬಂಧಪಟ್ಟಾಗೆ ನೋಡಿದಾಗ ಧ್ವಜಗಳು ಕೂಡ 2 ವಿಧಾನದಲ್ಲಿ ಕೂಡ ಇರುವುದಿಲ್ಲ. ಮತ್ತೆ
ಇಲ್ಲಿ 5 ವರ್ಷಗಳೊಮ್ಮೆ ಏನ್ ಚುನಾವಣೆ ಅಲ್ಲಿ ಏನ್ ಕೂಡ ಸಮಥಿಂಗ್ 6 ವರ್ಷಕ್ಕೆ ಏನೋ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ 5 ವರ್ಷಗಳಿಗೊಮ್ಮೆ ಚುನಾವಣೆ. ಅಲ್ಲಿ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ 1 ವರ್ಷ ಏನೋ ರಿಲೀಫ್ ಕೊಟ್ಟಿರಂತ ಕಾಣುತ್ತೆ. ಇನ್ನೊಂದು ಕೊಟ್ಟದೆ ಹೇಳಿ ಕೇಳ್ತಾ ಇದೆ ಹೇಳಿ. 5 ವರ್ಷಕ್ಕೂ 6 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರು. ಬಟ್ ಈಗ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಈ ಕಾನೂನುಗಳು ಕೂಡ ಅಲ್ಲಿ ಅನ್ವಯ ಆಗುವುದರಿಂದ 5 ವರ್ಷಗಳೊಮ್ಮೆಗೆ ಯಥಾ ಪರಿಸ್ಥಿತಿ ಚುನಾವಣೆ ಕೂಡ ಅಲ್ಲಿ ಆಗ್ತದೆ ಅಂತಕ್ಕಂಥದ್ದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ ವಿಶೇಷವಾಗಿ ದೇಶದ ಕಾನೂನು ಮತ್ತು ಒಂದು ವ್ಯವಸ್ಥಿತವಾದಂತಹ ಒಂದು ಆಡಳಿತ ಹಾಗೆಯೇ ಒಂದು ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಪೊಲೀಸರನ್ನು ಕೂಡ ಕೇಂದ್ರವೇ ನಿರ್ವಹಿಸುವಂತ ಕೆಲಸ ಮಾಡ್ತದೆ. ಅಲ್ಲಿನ ಪೊಲೀಸರ ಅಥವಾ ಆ ಪೊಲೀಸರ ಒಂದು ಕಾನೂನು ಏನಿದೆ ಅಥವಾ ಪೊಲೀಸ್ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಬೆಳವಣಿಗೆ ಏನಿದೆ ಅದನ್ನು ಕೂಡ ಕೇಂದ್ರವೇ ನಿರ್ಧರಿಸ್ತದೆ ಮತ್ತೆ ನಿರ್ವಹಿಸ್ತದೆ. ಅವೆರಡರ ಹತೋಟಿಯನ್ನು ಕೂಡ ಕೇಂದ್ರನೇ ಇಟ್ಕೊಳ್ಳುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಯಾವುದೇ ರೀತಿ ಕಾನೂನಲ್ಲಿ ಗೋಲ್ಮಾಲ್ ಮಾಡುವಂತ ಪ್ರಶ್ನೆ ಬರುವುದಿಲ್ಲ, ಮತ್ತೆ ಕಾನೂನು ಭ್ರಷ್ಟಾಚಾರದಲ್ಲಿ ಸಡಿಲಿಕೆ ಮಾಡುವಂತ ವಿಚಾರಗಳು ಬರುವುದಿಲ್ಲ. ಗವರ್ಮೆಂಟ್ ಅಲ್ಲಿ ಇದ್ರೂ ಕೂಡ ಕೇಂದ್ರವೇ ನಿರ್ಧರಿಸುವಂತಕ್ಕಂಥದ್ದು. ಇನ್ನು ಅದರಲ್ಲಿ ಇನ್ನೊಂದು ವಿಶೇಷವಾಗಿ ಅಂದ್ರೆ ರಾಜಕೀಯಕ್ಕೆ ಬಂದ್ರೆ ಕಾಶ್ಮೀರದಲ್ಲಿ ಹಿಂದೂ ಶಾಸಕರನ್ನು ಕೂಡ ಕಾಣಬಹುದು ಅಂತಕ್ಕಂಥದ್ದು. ಖಂಡಿತ ಸರ್, ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಧನ್ಯವಾದಗಳು. ಈಗಾಗಲೇ ರಾಘವೇಂದ್ರ ಕಿಣಿಯವರ ಹತ್ರ ಮಾತಾಡ್ಬೇಕು, ಯಾಕಂತಂದ್ರೆ ಸಮಯ ಕೂಡ ಮೀರ್ತಾ ಇದೆ. ಆದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ವಿ, ಇನ್ನೂ ಕೂಡ ಮಾತಾಡ್ಲಿಕ್ಕಿತ್ತು. ಆದ್ರೆ ರಾಘವೇಂದ್ರ ಕಿಣಿಯವರೇ, ಬಹುಶಃ ಈ ಒಂದು ಕೇಂದ್ರ ಸರ್ಕಾರದ ಒಂದು ಅನ್ವಯದಲ್ಲಿ ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಒಂದು ಜಮ್ಮು ಮತ್ತು ಕಾಶ್ಮೀರ ಹಾಗೆ ಲಡಾಖ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಆಗಿರ್ಬೋದು ಅಥವಾ ಅಲ್ಲಿನ ಯಾರ್ಯಾರು ಅಧಿಕಾರಿಗಳನ್ನ ನಿರ್ವಹಿಸ್ತಾರೆ, ಅದೇ ರೀತಿಯಲ್ಲಿ ಶಾಸಕರು ಯಾರಾಗ್ತಾರೆ, ನಿಷ್ಠ ಶಾಸನ ಸಭೆಯ ಒಂದು ಅಧಿಕಾರ ಕೂಡ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆಡಳಿತವನ್ನ ಮಾಡಬೇಕಾಗತ್ತೆ ಅಂತ ನೋಡಿ. ಕೇಂದ್ರ ನರೇಂದ್ರ ಮೋದಿಯ ನೇತೃತ್ವದಲ್ಲಿ 23 ವರ್ಷಗಳ ನಂತರ ನಾವು ಅಲ್ಲಿ ಪಂಚಾಯತ್ ಚುನಾವಣೆ ಮಾಡಿದ್ದೇವೆ. ಅರ್ಥ ಮಾಡ್ಕೊಳ್ಬೇಕು ದೇಶದ ಜನ. 23 ವರ್ಷಗಳ ಕಾಲ ಅಲ್ಲಿ ಪಂಚಾಯತ್ ಚುನಾವಣೆ ನಡೀಲಿಲ್ಲ. 23 ವರ್ಷ ಅಂದ್ರೆ ಪಂಚಾಯತ್ ಚುನಾವಣೆ ಅಂತ ಹೇಳಿದ್ರೆ ಗ್ರಾಮದಿಂದ ಅಲ್ಲಿ ಪ್ರಾರಂಭ ಮಾಡಿದೆ. ಇತ್ತೀಚೆಗೆ ರಾಜ್ಯಪಾಲರು ಪಂಚಾಯತ್ ಚುನಾವಣೆಯಲ್ಲಿ ಪಂಚಾಯತ್ ಅಧ್ಯಕ್ಷರನ್ನ ಸಭೆ ಮಾಡಿದಾಗ ಕಾಶ್ಮೀರದಲ್ಲಿ ಇರತಕ್ಕಂಥ 2 ಮಹಿಳೆಯರು ಪಂಚಾಯತ್ನ ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಅವರಿಗೆ ಅವರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಭಾವನೆಯನ್ನ ಕೊಟ್ಟಿರ್ತಕ್ಕಂಥದ್ದೇ ಗ್ರಾಮ ಪಂಚಾಯತ್ ಇಂದ. ಹಾಗಾಗಿ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. 100% ಇತ್ತೀಚೆಗೆ ಒಂದು ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ನೋಡಿದ್ದೇನೆ. ಅಕ್ಟೋಬರ್ನ ಒಳಗೆ ಈ ವರ್ಷದ ಅಕ್ಟೋಬರ್ನ ಒಳಗೆ ಇಂಡಸ್ಟ್ರಿಯಲ್ ಇಡೀ ರಾಷ್ಟ್ರದ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳನ್ನು ಕರೆದು ಶ್ರೀನಗರದಲ್ಲಿ ಬಹಳ ದೊಡ್ಡ ಒಂದು ಕಾನ್ಫರೆನ್ಸ್ ಮಾಡ್ತಾರೆ ಅಂತ ಹೇಳುವಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರ ಜೊತೆಗೆ ದೇಶದ ಮಲ್ಟಿ ಇಂಟರ್ನ್ಯಾಷನಲ್ ಕಂಪನಿ ಇರ್ಬೋದು, ರಾಷ್ಟ್ರೀಯ ಕಂಪನಿಗಳು ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳು ಶ್ರೀನಗರಕ್ಕೆ ಬಂದ್ರೆ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳು ಇರ್ಬೋದು, ಉದ್ಯಮಗಳು ಇರ್ಬೋದು, ಎಲ್ಲವೂ ಇನ್ನು ಬರಬೇಕಾಗಿದೆ. ಅಂದ್ರೆ ಅಲ್ಲಿ ಇಷ್ಟರವರೆಗೆ ಇದ್ದಂತಹ ತೊಡಕುಗಳು ಏನಿತ್ತು ಅದೆಲ್ಲ ನಿವಾರಣೆ ಮಾಡಬೇಕಾಗಿದೆ. ಮತ್ತು ಈ ದೇಶದ ಜನ 5 ವರ್ಷ ಆಳ್ವಿಕೆಯನ್ನ ನೋಡಿದ್ದಾರೆ ಮೋದಿ. ಹಾಗಾಗಿ 100% ವಿಶ್ವಾಸವನ್ನು ಇಟ್ಟಿದ್ದಾರೆ. 5 ವರ್ಷಗಳಲ್ಲಿ ಖಂಡಿತವಾಗಿಯೂ ಶ್ರೀನಗರದ ಜನತೆಗೆ ಅನಿಸಬೇಕು, ನಮ್ಮ ಮೇಲೆ ಹೇರಿರ್ತಕ್ಕಂಥ 370 ವಿಧಿ ಏನಿದೆ ಅದು ರದ್ದು ಮಾಡಿದೆ, ಸರಿಯಾಗಿದೆ ಅಂತ ಅನಿಸಬೇಕು. ಆ ಮಟ್ಟಿಗೆ ಮೋದಿ ದೇಶದ ಜನತೆ ಮತ್ತು ಕಾಶ್ಮೀರದ ಜನತೆಗೆ ಪ್ರೀತಿ ಮತ್ತು ವಿಶ್ವಾಸವನ್ನು ಕೊಡ್ತಾರೆ ಅಂತ ಹೇಳುವುದನ್ನು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಎಸ್ ಸರ್, ಕೊನೆಯದಾಗಿ ಈ ಒಂದು ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೊನೆಯದಾಗಿ ಒಂದು ಬೆಳವಣಿಗೆ ಹೇಳಬೇಕಾದ್ರೆ ಈ 370ರಿಂದ ಕಲಿಬೇಕಾದ ಒಂದು ಪಾಠ ಇದೆ ನಮಗೆ ಇವತ್ತು. ಅದು ನಾನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಏನು ಕೇಳಿದರೆ, ಇದಾಗಲೇ ನಮ್ಮ ದೇಶದ ಒಳಗೆ ಇನ್ನೂ ಕೆಲವು ಕಾನೂನುಗಳಿದೆ. ಏನು ಕೇಳಿದರೆ, ಮೊದಲನೇದಾಗಿ ಸ್ಪೆಷಲ್ ಸ್ಟೇಟಸ್ ಕೊಡುವಂಥದ್ದು, ವಿಶೇಷ ಒಂದು ಪ್ರೊವಿಷನ್ ಕೊಡುವಂಥದ್ದು. ಈಗ ಹೈದರಾಬಾದ್ ಕರ್ನಾಟಕ ಒಂದು ಪ್ರೊವಿಷನ್ ಕೊಟ್ಟೇವೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಂಧ್ರದವರು ಕೇಳ್ತಾ ಇದ್ದಾರೆ, ನಾಗಾಲ್ಯಾಂಡ್ ಕೇಳ್ತಿದ್ದಾರೆ, ಅಸ್ಸಾಂನವರು ಕೇಳ್ತಿದ್ದಾರೆ. ಇದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗುವ ಬೇಡಿಕೆಗಳು. ಇದು ಯಾಕೆ ಬರ್ತದೆ ಕೇಳಿದರೆ, ಕೇಂದ್ರ ಸರ್ಕಾರ ಇರ್ಬೋದು, ಆಯಾ ರಾಜ್ಯ ಸರ್ಕಾರಗಳಿಗಿರ್ಬೋದು, ಪ್ರಾದೇಶಿಕವಾದ ಅಸಮತೋಲನವಾದ ಬೆಳವಣಿಗೆ ಕಾರಣಗಳಾಗ್ತಾ ಇದ್ದಾವೆ. ಎಲ್ಲ ರಾಜ್ಯಗಳನ್ನು ಎಲ್ಲ ಜಿಲ್ಲೆಗಳನ್ನು ಸಮರ್ಪಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗಬೇಕು. ಆವಾಗ ಇಂಥ ಬೇಡಿಕೆ ಬರೋಲ್ಲ. ಇಲ್ದಿರ ಏನಾಗುತ್ತೆ ಕೇಳಿದ್ರೆ, ಇನ್ನೊಂದು ಕಾಶ್ಮೀರ ಹುಟ್ಕೊಳ್ಳುತ್ತೆ, ನಾಗಾಲ್ಯಾಂಡ್ ನಲ್ಲಿ ಹುಟ್ಕೊಳ್ಳುತ್ತೆ, ಆಂಧ್ರದಲ್ಲಿ ಹುಟ್ಕೊಳ್ಳುತ್ತೆ, ಕೂಗುಗಳು ಕೇಳುತ್ತೆ, ನಮ್ಮನೆಯಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ, ಮಲತಾಯಿ ಧೋರಣೆ ಆಗ್ತಾ ಇದೆ. ಅದನ್ನು ಯಾವುದೇ ಸರ್ಕಾರ, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಗಳು ಅದನ್ನು ಮೊದಲು ತೆಗೆದು ಹಾಕಬೇಕಾಗತ್ತೆ. ಸಮರ್ಪಕವಾದ ನ್ಯಾಯ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ರಾಜ್ಯಗಳಿಗೆ ಕೊಟ್ಟಾಗ ಇಂಥ ಕೂಗು ಬರೋಲ್ಲ, ಪ್ರತ್ಯೇಕತವಾದ ಬರೋಲ್ಲ. ಇದು ಈ 370ರಿಂದ ಇವತ್ತು ನಾವು ಕಲಿಬೇಕಾದ್ದು ಅಲ್ವಾ. ಇವತ್ತು ನಾವು ಹೈದರಾಬಾದ್ ಕರ್ನಾಟಕ ಬಗ್ಗೆ ಮಾತಾಡ್ತೇವೆ. ಇದನ್ನು ಎಲ್ಲ ಸರ್ಕಾರ ಮಾಡಿದಾಗ ಖಂಡಿತವಾಗಿ ಸಮಗ್ರ ಭಾರತವನ್ನು ಸಮಗ್ರವಾಗಿ ಕಾಣಲಿಕ್ಕೆ ಸಾಧ್ಯ. ಎಲ್ಲರ ಮನಸ್ಸು ಖುಷಿಯಾಗಿರುತ್ತೆ ಅನ್ನುವುದೇ ಈ ಆರ್ಟಿಕಲ್ 370ಯ ವಿಧಿವಶದ ಒಂದು ಸಂದರ್ಭದಲ್ಲಿ ಹೇಳಬೇಕಾದಂಥ ಒಂದು ಸಂದರ್ಭ ಇದು.
ಎಸ್ ಖಂಡಿತ ಒಂದೇ ಮಾತನ್ನು ನಾನು ಹೇಳಬೇಕಾಗ್ತದೆ. ಇವತ್ತು ಭಾರತ ಮಾತೆಯ ಮುಕುಟ ನಮ್ಮ ಕಾಶ್ಮೀರವಾಗಿತ್ತು. ಸರಸ್ವತಿ ಮಾತೆಯ ಅತ್ಯಂತ ಪ್ರೀತಿಯ ಸ್ಥಳ ಯಾವುದು ಕೇಳಿದ್ರೆ ನಮ್ಮ ಶ್ರೀನಗರ ಕಾಶ್ಮೀರ ಆಗಿತ್ತು. ಹಾಗಾಗಿ ಇಡೀ ಭಾರತ ಮಾತೆಯ ಯಾವುದೇ, ಇಡೀ ದೇಶದ ಯಾವುದೇ ಮೂಲೆ, ಅದು ಲದ್ದಾಖ್ ಮಾತ್ರ ಅಲ್ಲ, ಶ್ರೀನಗರ್ ಮಾತ್ರ ಅಲ್ಲ, ಪಾಂಡಿಚೇರಿ ಮಾತ್ರ ಅಲ್ಲ, ದೇಶದ ಯಾವುದೇ ಮೂಲೆ ಕೂಡ ಹಿಂದುಳಿಬಾರದು. ಅದೆಲ್ಲವೂ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ದೃಷ್ಟಿ ಭಾರತೀಯ ಜನತಾ ಪಾರ್ಟಿದಿದೆ. ಹಾಗಾಗಿ 100% ವಿಶ್ವಾಸ ಇಟ್ಟಿರಿ. ಯಾವ ಒಂದು ಪ್ರೀತಿ ವಿಶ್ವಾಸವನ್ನು ನರೇಂದ್ರ ಮೋದಿಯ ಮೇಲೆ ಜನತೆ ಇಟ್ಟಿದ್ದಾರೆ, ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಮುಂದಿನ 5 ವರ್ಷ ನಾವು ಕೆಲಸ ಮಾಡ್ತೇವೆ ಅಂತ ಹೇಳುವಂಥ ವಿಶ್ವಾಸವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್ ಖಂಡಿತ ಧನ್ಯವಾದಗಳು ಇಬ್ಬರಿಗೂ ಕೂಡ ಮಾತಾಡಿ. ಎಸ್ ಈಗಾಗಲೇ ಮಾತಾಡಿದ್ವಿ ಒಂದು ಕಾಶ್ಮೀರದ ವಿಚಾರವಾಗಿ, ಮತ್ತೆ ಜಮ್ಮು ಮತ್ತು ಕಾಶ್ಮೀರ, ಅದೇ ರೀತಿಯಲ್ಲಿ ಲಡಾಖ್ನ ವಿಚಾರವಾಗಿ ಮಾತಾಡಿದ್ವಿ. ಇದೇನೇ ಇರ್ಬೋದು, ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ನಿರ್ಧಾರವನ್ನು ಗೌರವಿಸಲೇಬೇಕು, ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಆ ನಿಟ್ಟಿನಲ್ಲಿ ಭಾರತದೆಲ್ಲೆಡೆ ಭಾರತೀಯರೆಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಒಂದು ಹಂತದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಈ ಮೂರೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗೋದಕ್ಕೆ ನಾವೆಲ್ಲರೂ ಕೂಡ ಹೆಲ್ಪ್ ಮಾಡಬೇಕು, ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾದಂಥ ಒಂದು ಅನಿವಾರ್ಯತೆ, ಅವಶ್ಯಕತೆ ಎರಡೂ ಕೂಡ ಇದೆ. ಯಾಕಂತಂದರೆ ನಮಗೆ ಇರ್ತಕ್ಕಂಥದ್ದು ಭಾರತ ಅಭಿವೃದ್ಧಿ ಆಗಬೇಕು, ಭಾರತ ವಿಶ್ವಗುರು ಆಗಬೇಕು ಅನ್ನೋದೇ ನಮ್ಮ ಒಂದು ಆಸೆ ಆಗಿರಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.